ವೀರಭದ್ರ ಸ್ವಾಮಿ ಅಂಚನೆ ರುದ್ರದೇವರು, ದುರ್ಗಾಪನ ದೇವರು ಅಂಚನೆ ಕ್ಷೇತ್ರಗಳು ಆರಾಧನೆ ಧರ್ಮದೇವರು ಅಂಚನೆ ಅಲಂಕಾರಗುಡ್ಡದ ಧರ್ಮದೇವಳೆ ಅಂತ ದುಮ್ಮದಿ ಒಂದು ದೇವತಾ ಸನ್ನಿಧಾನಡು ಕರ್ತವ್ಯದ ಪ್ರಾರಂಭಕಾರರು ಭಕ್ತಿದ್ದಾವರ ಪ್ರಾರ್ಥನೆ ಮುಟ್ಟುಂಗ ನಮ್ಮ ಕೆಲವು ಕಾಲದ ದುಂಬು ತಲಪಾಡದಪ್ಪನ ಸನ್ನಿಧಾನಡು ಪ್ರಾರ್ಥನೆ ಮುಟ್ಟುಂದು ತಲಪಾಡಿ ಯಕ್ಷೋತ್ಸವ ಕಾರ್ಯಕ್ರಮ ಸಂತೋಷ ಅಲಂಕಾರದಾರನ ಮುಖಾಂತರವಾದ ಇನಿಮಟಗೆ ದೇವರ ಬಾರಿ ಪುರ್ಲುಡು ಸಮೃದ್ಧಿರಿ ಮಲ್ತೊಂಬೈದೇರು ನಂಗೆ ತಲಪಾಡಿಡು ಕುಡ್ಲಾಡು ಅಂಚನೆ ಕೆಲವು ದಿಕ್ಕಡು ಮಾತಾ ಓದು ಈ ಕಾಲಗೂ ತಲಪಾಡದಪ್ಪನ ಸನ್ನಿಧಾನಡಿ ಈ ಮಲ್ಲ ಸತ್ಕರ್ಮ ಭಾಗ್ಯನೇ ನಂಗೆ ದೇವರು ಒದಗಿಸಾದ ಕೊರಿಯರು ಅಂತ ಅಂತ ಅಂದ ವಿಶೇಷ ಒಂಜಿ ಅವಕಾಶನೇ ತಲಪಾಡದಪ್ಪ ಅನುಗ್ರಹ ಇಟ್ಕೊಳ್ತಾರೆ ನನಗೆ ಇನ್ನು ಆ ಕರ್ತವ್ಯ ಪ್ರವರ್ತನೆ ಪುನಗ ತಲಪಾಡದಪ್ಪನ ಅಪ್ಪಣೆ ಪಡೆ ಒಂದು ಪ್ರಾರ್ಥನೆ ಮಾಡ್ತೊಂದು ಆ ಶುಭಾ ಕಾರ್ಯಕ್ರಮ ಅಂಚನೆ ಜೋಕುಳ್ನ ಯಕ್ಷಗಾನ ಅಂಚನೆ ನಮ್ಮ ಇಂಚಿನ ನಿಶ್ಚಯ ಮಟ್ಟದ ಯಕ್ಷೋತ್ಸವ ಆ ಕರ್ತವ್ಯ ಪ್ರವೃತ್ತಿ ಮಲ್ಪ ನಮ್ಮ ಪಿದಾರ್ದ ದೇವರು ಮುಹೂರ್ತನ ಸುಮುಹೂರ್ತ ಮಲ್ಪಾದಿ ನಂಗೆ ವರುಣ ದೇವರನ್ನೆಲ್ಲ ಕೃಪೆ ಕೊಡಿದೆ ನನಗೆ ವರ್ಷ ಬರ್ತಂದ ನಂಗೆ ವ್ಯವಸ್ಥೆದ ಕೊರತೆ ಆಗ್ತದೆ ದೇವರನ್ನ ಈಗ ಕೊಡೋದು ಅನುಗ್ರಹ ಕೊಡೋದು ಅಂದ ಅವತ್ತಂದೆ ಆ ಯಕ್ಷೋತ್ಸವ ಬತ್ತಂಜಿತ್ತ ಆ ಕಲಾಭಿಮಾನಿಗಳಿಗೆ ತಲಪಾಡದಪ್ಪನ ಪ್ರಸಾದ ಅನ್ನದಾನದ ಈ ನಮ್ಮ ವ್ಯವಸ್ಥೆ ಮಾಡ್ತಾರೆ ಐಲ್ನ ದೇವರ ಅಕ್ಷಯ ಮಲ್ಪಾದಿ 10 ಜನಗಳು ಆ ಯಕ್ಷಗಾನ ಅಂತೂ ಒಂದು ಆ ದೇವನ ಅನುಗ್ರಹ ಪಡೆಯಲಿಕ್ಕನೆ ಅನ್ನದಾನ ಸ್ವೀಕಾರ ಮತ್ತು ನಾಡಿಗೆ ಏದು ಮಲ್ಪಾದಿರ ಏದು ಮಲ್ಪಾಯರ ಸಹಕಾರ ಕೊಡ್ತೀರ ಅಕೇವಂತ ಸಮೃದ್ಧಿ ಕಲ್ಲಾತ ದೇವರನ ಸೇವೆ ಆ ಕಲಾ ಸೇವೆ ಭಾಗ್ಯನೇ ದೇವರ ಪ್ರಸಾದ ರೂಪವಾದಿ ಅನುಗ್ರಹಿಸಿಕೊಡಲಿ ಈ ಕಾಲದ ಗ್ರಂಥವಾದಿ ಎಲ್ಲ ಪ್ರಾತಃ ಕಾಲ ಮಟಗಿ ಇಂಚಿನ ಪ್ರಪಂಚಿತ್ತು ವಿಘ್ನಗಳು ದುರಿತರತ್ತನಮಂತ ದೂರದರ್ಶನ ಮತ್ತದು ನಿರ್ವಿಘ್ನಾತ್ಮಕವಾದ ಎಲ್ಲದ ಆ ಪ್ರಸನ್ನ ಕಾರಡು ಗ್ರಾಮರಾಜ್ಯವು ಶುಭೀಕ್ಷೆ ಏನು ಮಲ್ಪಾಯ ನಾಲ್ಕಲಿಗೆ ಜನ ಕಲಾವಿದರಾಗಬಾರ್ದು ನಂಗೆ ಸಹಕಾರ ಕೊಟ್ಟು ಅಂತ ಸಮೃದ್ಧಿ ಪ್ರಸಾದ ದೇವರ ಅನುಗ್ರಹಿಸಿಕೊಡಲಿ ಪಡೆದು ದೇವರ ಸನ್ನಿಧಾನ ಪ್ರಾರ್ಥನೆ ಮತ್ತು ನಾರ್ನರ್ಪಣೆ ಪಡೆದು ಆ ಯಕ್ಷಗಾನ ಸೇವೆಗೆ ಪ್ರವರ್ತನೆ ಶ್ರೀಗುರುಭ್ಯೋ ನಮಃ ಓಂ ಮಹಾಗಣಪತೇ ನಮಃ ಓಂ ದುರ್ಗಾಧ್ಯಾಯತುಕಲ್ಪರ್ವಣೀಂದ್ರಮಾದರಶ್ಯಾಮಲಾಂತರಾಶೇಖರಾಂತರನಾಪೀತಮಾಸೋರ್ಸಿಂ ಚಕ್ರಂ ಶಂಖಪಿಶಂ ತುಧಂತವತಿಂ ಕುಧಂಡವಾನಾಂಶೋ ಹಭದ್ರೇವಾಭಯಕಾಮಧೇ सकटबंधावृतन्मानव दुर्गा परमेश्वरी महाप्रार्थनानर्पयामि तद्रुद्रायत्रीमेरुट्टामायत्मदेवचन्दे रुद्रान्नर्पयामि ग्रामादेवताभिर्महात्मदेवताभिर्नमः प्रारम्भकाले प्रार्थनां समर्पयामि तदेव लग्नं सुरं तदेव ताराबलं चन्द्रं तदेव विद्याबलं दीपबलं तदेव लक्ष्मीपते तेङ्गुप्रावि सुमुहूर्तवृन्दो वृन्प्रान्कालाः सुमुहूर्तमस्तु ಕ್ರಮ ಇದೀಗ ಕೆಲವೇ ಸಮಯಗಳಲ್ಲಿ ಸಭಾ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರಂಭಗೊಳ್ಳಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂದೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಪರಮೇಶ್ವರಿ ದೇವರ ಬಾಕಿಮಾರು ಗದ್ದೆಯಲ್ಲಿರುವಂತಹ ಈ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರದ ಈ ಪುಣ್ಯ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. 9ನೇ ವರ್ಷ ಅಂತ ಹೇಳಿದರೆ ಅದು ಒಂದು ರೀತಿ ಸಾರ್ಥಕತೆಯ ವರ್ಷ. 9 ಅಂತ ಹೇಳಿದರೆ ಭಗವಂತನ ಸಂಖ್ಯೆ. ಅಂತಹ 9ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ತಲಪಾಡಿ ಯಕ್ಷೋತ್ಸವ ಎನ್ನುವಂತಹ ಹೆಸರಿನಿಂದ ನಡೀತಾ ಇದ್ದರೂ ಈ ವರ್ಷ ಈ 9ನೇ ವರ್ಷದ ಕಾರ್ಯಕ್ರಮ ತಲಪಾಡಿ ದೇವರ ಈ ಪುಣ್ಯ ಸನ್ನಿಧಾನದಲ್ಲಿ ನಡೀತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯ. ಅದರಲ್ಲಿಯೂ ನಮ್ಮ ತಲಪಾಡಿ ಗ್ರಾಮದ ನಡೆದಾಡುವ ದೇವರು ಅಂತ ಹೇಳಿಕೊಂಡು ನಾವು ಯಾರನ್ನು ನಂಬಿದ್ದೇವೋ ಅಂತಹ ಶ್ರೀಯುತ ಬಂಗಾರ ಭಟ್ರ ಆ ಒಂದು ಪುಣ್ಯ ಸ್ಮರಣೆಯಲ್ಲಿ ಆಗಿರುವಂತಹ ಈ ಒಂದು ಭವ್ಯವಾದ ಧ್ಯಾನ ಮಂದಿರದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಮೊದಲ ಯಾವುದೇ ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಇದ್ದರೂ ಅದನ್ನು
ಪ್ರಾರ್ಥನೆಯ ಮೂಲಕವಾಗಿ ನಾವು ನಡೆಸುವುದು ನಮ್ಮ ಸಂಪ್ರದಾಯ. ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡುವುದಕ್ಕೆ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿ ಶಿವಾನಿ ಕೆ ದೇವಾಡಿಗ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಶ್ರೀದೇವರು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಸಿದ್ಧಿ ವಿನಾಯಕ ಸ್ವಾಮಿಯೇ ಬಾ, ಭಜಿಪೆನು ನಿನ್ನನು ಭಕ್ತ ಮಂದಾರನೇ. ಸಿದ್ಧಿ ವಿನಾಯಕ ಸ್ವಾಮಿಯೇ ಬಾ, ಮೂಷಿಕ ವಾಹನ ಮುನಿ ಜನ ಪಾಲನ ಮಹೇಶ ನಂದನ ಗಜವದನನೇ ಬಾರೋ. ಸಿದ್ಧಿ ವಿನಾಯಕ ಸ್ವಾಮಿಯೇ ಬಾ, ಆದಿಯಿಂದಲೇ ನಿನ್ನ ಆದಿ ಪೂಜಿ ಪರೆಂದು ಅಮರರೆಲ್ಲರೂ ಪೂಜಿಸುತ್ತಿಹರು. ವಿಘ್ನ ವಿನಾಶಕನೇ ವಿದ್ಯಾ ಪ್ರದಾಯಕನೇ ಷಣ್ಮುಖ ಸೋದರನೇ ಗಜವದನನೇ ಬಾರೋ. ಸಿದ್ಧಿ ವಿನಾಯಕ ಸ್ವಾಮಿಯೇ ಬಾ, ಸ್ವಾಮಿಯೇ ಬಾ, ಸ್ವಾಮಿಯೇ ಬಾ. ಧನ್ಯವಾದಗಳು ಶಿವಾನಿ ಕೆ ದೇವಾಡಿಗ ಇವರಿಗೆ. ನಮ್ಮ ಈ ಕಾರ್ಯಕ್ರಮ ಒಂದು ಸೀಮಿತ ಅವಧಿಯಲ್ಲಿ ನಾವು ಪೂರ್ಣ ಸಮಯದ ಮಿತಿಯನ್ನು ನೋಡ್ತಾ ಕಾರ್ಯಕ್ರಮವನ್ನು ಮಾಡ್ತಾ ಹೋಗಬೇಕಾಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಇವತ್ತು ಈ ವೇದಿಕೆಗೆ ನಾವು ಸ್ವಾಗತಿಸಬೇಕಾದದ್ದು ನಮ್ಮ ಕರ್ತವ್ಯ. ಶ್ರೀಯುತ ಗಣೇಶ್ ಭಟ್ ಪಂಜಾಳ ಇವತ್ತು ನಮ್ಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕವಾಗಿ ಅದನ್ನು ಉದ್ಘಾಟಿಸುವವರಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಇವತ್ತು ಇಷ್ಟೊಂದು ಸುಸಂಪನ್ನವಾಗಿ ನಡೆಯಬೇಕು ಅಂತ ಇದ್ದರೆ ನಮ್ಮ ನಡೆದಾಡುವ ದೇವರು ಅಂತ ಹೇಳುವಂತಹ ಹೆಸರನ್ನು ಪಡೆದಿರುವ ಬಂಗಾರ ಭಟ್ರ ಸುಪುತ್ರರಾದಂತಹ ಗಣೇಶ್ ಭಟ್ ಪಂಜಾಳ ಇವರು ಕಾರಣೀಕರ್ತರು. ಅದರ ಜೊತೆಯಲ್ಲಿ ಇವತ್ತು ಈ ಸುಂದರವಾದಂತಹ ಒಂದು ವೇದಿಕೆ ಈ ಧ್ಯಾನ ಮಂದಿರದಲ್ಲಿ ನೆಲೆಗೊಂಡು ಈ ಕಾರ್ಯಕ್ರಮ ಇವತ್ತು ಇಷ್ಟೊಂದು ಸುಸಂಪನ್ನವಾಗಬೇಕು ಅಂತ ಇದ್ದರೂ ಕೂಡ ಅವರ ಪೂರ್ಣ ಸಹಕಾರ ಇದೆ. ಶ್ರೀದೇವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಸುಸಂಪನ್ನ ಆಗಬೇಕು ಎನ್ನುವ ಹಾಗೆ ನಮ್ಮ ಜೊತೆ ಸದಾ ಸರ್ವದಾ ಇರುವಂತಹ ನಮ್ಮ ಪ್ರೀತಿಯ ಅರ್ಚಕರಾದಂತಹ ಗಣೇಶ್ ಭಟ್ ಪಂಜಾಳ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಾರಾಯಣ ಕಜೆ ಕಿನ್ಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವವರು ನಮ್ಮ ಗೌರವಾನ್ವಿತರಾದಂತಹ ಜಯರಾಮ ಯಾನೆ ಅಂತಪೂಜಾರಿ, ಅಲಂಕಾರಗುಡ್ಡೆ ಮಲರಾಯ ಧೂಮಾವತಿ ದೈವಗಳ ಪಾತ್ರಿಗಳಾಗಿ ಶ್ರೀದೈವಗಳ ಸೇವೆಯನ್ನು ಮಾಡ್ತಾ ಬರ್ತಾ ಇರುವವರು ಹಿರಿಯರು. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಸಂತೋಷಣ್ಣನ ತೀರ್ಥರೂಪರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವದ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಅವರನ್ನು ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಬರುವಂತಹ ವೇಣುಗೋಪಾಲ್ ತಚ್ಚಾನಿ ಇವರು ದಯವಿಟ್ಟು ಬರಬೇಕು. ವೇಣುಗೋಪಾಲ ತಚ್ಚಾನಿ ಇವರು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಮೋಹನ್ ದಾಸ್ ರೈ ಸಾಂತ್ಯಗುತ್ತು ಇವರು ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬಹುವಿಧದ ಬೆನ್ನೆಲುಬಾಗಿ ಸಹಕಾರವನ್ನು ಕೊಡ್ತಾ ಬರುವವರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ಇವತ್ತಿನ ಸಭೆಯಲ್ಲಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ರಾಜೇಶ್ ಗುಡ್ಡೆಮನೆ ಇವರು ದಯವಿಟ್ಟು ಬಂದು ಅವರನ್ನು ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ರವೀಂದ್ರನಾಥ್ ಶೆಟ್ಟಿ ದೊಡ್ಡಮನೆ, ಶ್ರೀ ಅಲಂಕಾರಗುಡ್ಡೆ ಮಲರಾಯ ಧೂಮಾವತಿ ದೈವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಪ್ರೀತಿಪೂರ್ವಕವಾಗಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಸದಾಶಿವ ಅಲಂಕಾರಗುಡ್ಡೆ ಇವರು ಬಂದು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಲೀಲಾಕ್ಷ ಬಿ ಕರ್ಕೇರ ಇವರು ಉಪಸ್ಥಿತರಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ಪ್ರಮುಖರು, ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳ ಪ್ರಸಾರವನ್ನು ಮಾಡುವುದರ ಮೂಲಕವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತಮವಾದ ಸೇವೆ ಸಲ್ಲಿಸ್ತಾ ಇರುವಂಥವರು. ಅವರಿಗೆ ನಮ್ಮ ಪ್ರೀತಿ ಪಾತ್ರರಾದ ನಿತ್ಯಾನಂದ ಭಂಡಾರಿ ಇವರು ಬಂದು ಶಾಲು ಹೊದಿಸುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಇವರು ಇದ್ದಾರೆ. ಶ್ರೀಯುತರು ಅಧ್ಯಕ್ಷರಾಗಿ ಜಿಲ್ಲಾ ಭಜನಾ ಪರಿಷತ್ತನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವವರು. ಇವರ ಪ್ರೀತಿಪೂರ್ವಕವಾದಂಥ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಅವರಿಗೆ ಹರಿಣಾಕ್ಷ ಗಾಣಿಗ ಇವರು ಬಂದು ಶಾಲು ಹೊದಿಸುವುದರ ದ್ವಾರ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಮತಿ ಶೋಭಾ ಪುರುಷೋತ್ತಮ ಪೂಂಜ, ಅಧ್ಯಕ್ಷರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಪ್ರತಿಷ್ಠಾನ ಯಕ್ಷಗಾನದ ಸೇವೆಯನ್ನು ತಾವು ಮಾಡ್ತಾ ಇರುವವರು. ಪೂಜ್ಯರು ನಮ್ಮನ್ನು ಅಗಲಿ ಹೋದರೂ ಕೂಡ ಯಕ್ಷಗಾನದ ಕಾರ್ಯಕ್ರಮ ಆ ಮನೆಯಲ್ಲಿ ನಿರಂತರ ಆಗಬೇಕು ಅಂತ ಹೇಳುವಂತಹ ಕಾಳಜಿಯನ್ನು ಹೊತ್ತು ಯಕ್ಷ ಸೇವಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಆಶಾ ಪದ್ಮನಾಭ ಶೆಟ್ಟಿ ಇವರು ವೇದಿಕೆಗೆ ಬಂದು ಶಾಲು ಹೊದಿಸುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಇವತ್ತು ಸನ್ಮಾನಿತರಾಗುವವರು ಶ್ರೀಯುತ ದಾಸಪ್ಪರಯ್ಯವರು ನಮ್ಮ ಜೊತೆ ಇದ್ದಾರೆ. ಅವರು ವೇದಿಕೆಯಲ್ಲಿ ಮತ್ತೆ ಪ್ರತ್ಯೇಕವಾಗಿ ನಮ್ಮ ಜೊತೆ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಅದೇ ರೀತಿಯಲ್ಲಿ ಬಂದು ಸೇರಿದ ಎಲ್ಲ ನಮ್ಮ ಯಕ್ಷಗಾನದ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಸಾಗ್ತಾ ಇದ್ದೇವೆ. ಮೊದಲಿಗೆ ಯಾವುದೇ ಕಾರ್ಯಕ್ರಮ ಸುಸಂಪನ್ನವಾಗಬೇಕು ಅಂತ ಇದ್ದರೆ ದೀಪ ಪ್ರಜ್ವಲನೆ ಎನ್ನುವುದು ನಮ್ಮ ಸಂಪ್ರದಾಯ. ಶ್ರೀ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಉಜ್ಜುಗಿಸಿದವರಿದ್ದೇವೆ. ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಗಣೇಶ್ ಭಟ್ ಪಂಜಾಳ ಇವರಲ್ಲಿ ನಾವು ಭಿನ್ನವಿಸಿಕೊಳ್ತಾ ಇದ್ದೇವೆ. ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳು ದಯವಿಟ್ಟು ಅವರಿಗೆ ಜೊತೆಯಾಗಬೇಕು. ದೀಪ ಪ್ರಜ್ವಲನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. शुभ
ಇವರ ಬಹಳ ಶ್ರಮದ ಒಂದು ಫಲವಾಗಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಅದರ ಹಿಂದಿನ ಶ್ರಮ ಎಷ್ಟು ಎನ್ನುವುದು ಅದನ್ನು ವಹಿಸಿಕೊಂಡವರಿಗೆ ಗೊತ್ತು. ಮುಂದಕ್ಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದಂತಹ ಕ್ಷೇತ್ರದ ಅರ್ಚಕರಾದ ಗಣೇಶ್ ಭಟ್ ಪಂಜಾಳ ಇವರಿಂದ ನಮಗೆ ಒಂದು ಆಶೀರ್ವಚನದ ನುಡಿ. ದುರ್ಗಾಂ ಧ್ಯಾಯತು ದುರ್ಗದೆ ಪ್ರಸವನೀಂ ದುರ್ವಾದರಶ್ಯಾಮಲಾಂ ಚಂದಾದ್ದೋಜ್ಜಲಶೇಖರಾಂ ತೃಣೇನಮಾಪೀತಪಾಸೋಪಸಂ ಚಕ್ರಂ ಶಂಖಮಿಶಂ ಚುಧನುಚ್ಚ ದದತೀಂ ಕೋದಂಡವಾನಾಂ ಶ್ರಯೋಃ ಮುದ್ರೇ ವಾ ಭಯಕಾಮಧೆ ಸಕಟಿಬಂಧಾಪಿಡಿದಂಬಾನಯೋಃ ವಿಶೇಷವಾದಿ ತಲೆಪಾಡ್ದಪ್ಪೇನೆ ಮನಸ್ಸಲ್ಲಿ ಸ್ಮರಣೆ ಮಾಡಿಟ್ಟೊಂದು ವೇದಿಕೆಡಿಪ್ಪಣ ಮಾತ ಹಿರಿಯರು ವೇದಿಕೆದ ಮುಂಭಾಗಡುಪ್ಪಣ ಜಿತ್ನ ಕಲಾಭಿಮಾನಿಗಳಿಗಮಂತ ಸೊನ್ನೆ ಸಂದ ಒಂದು 8 ವರ್ಷ ಪರ್ಯಂತರವಾದಿ ಸಂತೋಷನ ಸಾಧನೆಡು ಯಕ್ಷೋತ್ಸವ ಬಾರಿ ಪೊರ್ಲಡು ಸಮೃದ್ಧಿ ನಡತ್ತದೆ. ಇದಮ್ಮ ವರ್ಷದಲ್ಲಿ ಭಾಗವಹಿಸಂದಿತ್ತ ಕರಿ ವರ್ಷ ಕುಡ್ಲದ ಉರುಡು ಈ ಯಕ್ಷೋತ್ಸವನ ಮಲ್ಪನಾಗ ಎಂಕಲು ಲೆತ್ತಿತ್ತೇರೆ ಅಲ್ಲಿ ಎಂಕಲಿಂದ ಆಶೆ ಇತ್ತನು ಈ ವ್ಯವಸ್ಥೆ ತಲಪಾಡ್ದಪ್ಪನ ಪುದರ ಪಾಡ್ದು ತಲಪಾಡಿ ಯಕ್ಷೋತ್ಸವ ಮಂಜಿತ ವ್ಯವಸ್ಥೆ ಕುಡ್ಲಡಾಪಣೆಗೆ ಅರ್ಥ ಅಜ್ಜಿ ತಲಪಾಡ್ದಪ್ಪನ ಮನ್ನಡಿ ಅವಡು ಜಿತ್ನ ಆ ಪಾತೆರ ಯಾನು ವೇದಿಕೆ ಬಂದಿತ್ತೆ ಅವು ಈ ವರ್ಷ ನಂಗೆ ತಲಪಾಡ್ದಪ್ಪನ ಕಾರಣಕ್ಕ ಏತುಣ್ಣು ಮನೆಗೆಂದು ಒಂಜಿ ಉದಾಹರಣೆ ಯಾಕೆನ್ನಾಗ ಅವ್ರು ಪಂತನ ಪಾತ್ರ ಕುಡ್ಲದ ಉರುಡು ಸಾರ್ಥಕಾಯಿನಿ ತಲಪದಪ್ಪನ ಮನ್ನಡು ಅಪ್ಪನಾಗ ನಮ್ಮ ತಲಪಾಡ್ದಪ್ಪೆ ಆತ ಕಾರ್ಣಿಕದಾರ ಅಂಚಿತ್ ನಮ್ಮ ನಡಿ ಉರ್ದಾಕಲ ಮಾತ ಸಹಕಾರುಡು ಸಂತೋಷಣ್ಣಿ ಹಿರಿಯರ ನಾಲ್ಕಲಿನ ಮಾತ ದೀದು ಮಲ್ಲ ಸಾಧನೆ ತಬನಗ ಈ ವ್ಯವಸ್ಥೆ ಮಾತ ಒರಿಯೊರಿಯಾಗಿ ಮಲ್ಪರೆ ಮಸ್ತ್ ಕಷ್ಟ ಅಂಚಿತ್ನವ್ರು ಈ ಮಾತ ಈ ಗ್ರಾಮ ದಾಖಲೇನು ಗಣನೆಗೆ ಅಂಜನೆ ಉರ್ದಾಕಲ ಪರ ಉರ್ದಾಕಲನ ಮಾತ ಗಣನೆಗೆ ತಂದು ಅಕಲ ಸಹಕಾರುಡು ಮಲ್ಲ ಸಾಧನೆ ಮಾಡ್ತದೇರು ಎಲ್ಲೇ ಪ್ರಸನ್ನಕಾರುಡು ಏರು ಮಲ್ತದೇರ ಏರ್ನಿಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತೀರ ಅಕಲಿ ಮಾತ ಕಲಾ ಮಾತೆ ಅಂಚನ ತಲಪಾಡ್ದಪ್ಪೆ ಹೆಡ್ಡೆ ಮಲ್ಪಡಬಣೊಂದು ನಲ್ಲಾತ ಆರ್ನ ಕೈಟ್ಟು ಅರಗೇರಿ ಸಹಕಾರ ಕೊಡ್ತೀರ ಅಂಚಿನ ಅರಗಿಲ ನಲ್ಲಾತ ಇಂಚಿನ ಧರ್ಮ ಕಾರ್ಯ ಭಾಗ್ಯನು ತಲಪಾಡ್ದಪ್ಪೆ ಅನಗಹಿ ಪಡ ಬಂದು ಎನ್ನ ಪಾತ್ರನು ದೇವರನ್ನ ಪಾದಗೂ ಅರ್ಪಣೆ ಮಲ್ಪ ಪೊರ್ಲುದ ಉದಿಪನದ ಮದಿಪನು ಕೊರಿಯರು ಗಣೇಶಣ್ಣರು ತಲಪಾಡಿದ ಅಪ್ಪೆನ ಈ ಒಂಜಿ ಬಾಕಿ ಮಾರದ ಮಣ್ಣು ಭಾರಿ ಯಕ್ಷಗಾನಗೂ ಸೇವೆ ಕೊರ್ನಂಚಿತ್ತನ ಮಣ್ಣು ಈ ಮಣ್ಣದ ಹಿರಿಯರ ನಕಲು ಏತಿ ಯಕ್ಷಗಾನದ ಸೇವೆ ಆದುಪ್ಪು ಆ ದೇವಿನ ಸನ್ನಿಧಾನಡೊಂದು ಪನ್ಪುನವು ಜೋಗದ ನರಮಂದೆ ನಂಗೆ ಮದಿಪೆರೆಗೆ ಸಾಧ್ಯ ಅಜ್ಜಿ ಏತೋ ಸಂಖ್ಯದ ಆಟೋಲು ಈ ಬಾಕಿ ಮರದ ಮಣ್ಣುಡಾತಂದು ಮಲ್ಲ ಸಾಮುಗಿರಾದುಪ್ಪು ಎಲ್ಯ ಸಾಮುಗಿರಾದುಪ್ಪು ಶೇಣಿದಾರಾದುಪ್ಪು ಇಂಚಿತ್ತನ ದಿಗ್ಗಜ ಕಲಾವಿದರ ನಕಲು ಮಾತ ಈ ಮಣ್ಣಡು ಸೇವೆ ಮಲ್ತ ನಕಲು ಕ್ಷೇತ್ರೇಶ ಆಯಿನಂಚಿತ್ತನ ಶಿವದೇವರು ಕ್ಷೇತ್ರಾಧಿದೇವತೆ ಆಯಿನಂಚಿತ್ತನ ದುರ್ಗಾ ಪರಮೇಶ್ವರಿ ದೇವರಿಗೆ ಬಾರಿ ಪ್ರೀತಿಪೂರ್ವಕವಾಯಿನಂಚಿತ್ತನ ಈ ಸೇವೆ ಈ ಮಣ್ಣಡು ಈತ ಪೊರ್ಲುಡು ಮೂಲ ಆವುಡು ಪನ್ಪುನಂಚಿತ್ತನ ಈರ್ನ ಸಂಕಲ್ಪ ಅವು ದೇವರನ ಸಂಕಲ್ಪ ಅವು ಇನಿ ಕೈಗೂಂಡು ಅವೆಟ್ಲ ಸಮಾಜಗೂ ಬೋಡಾದು ಈ ಧ್ಯಾನ ಮಂದಿರನು ಮುಲ್ಪ ಮಲ್ಪೋಡು ಪನ್ಪುನಂಚಿತ್ತನ ಸಂಕಲ್ಪನು ಮಲ್ತೊಂದು ಇನಿ ಪೊರ್ಲುಡು ಈ ಕಾರ್ಯಕ್ರಮ ಮುಲ್ಪ ಸಂಪನ್ನಾಯರೆ ಕಾರಣ ಆಯಿನಂಚಿತ್ತನ ಇರೆಗೆ ಪ್ರೀತಿಪೂರ್ವಕವಾದ ಎಂಕುಲು ಸೊಲ್ಮೆನು ಸಂದ ಒಂದು ಲಣ್ಣೆರೆ ಇದರ ಪೂಜ್ಯರು ಹಿರಿಯರು ಆಗಿರುವಂತಹ ಜಯರಾಮ ಯಾನೆ ಅಂತ ಪೂಜಾರಿ ಇವರಿಂದ ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನದ ನುಡಿ. ಈ ಗ್ರಾಮದ ಅಪ್ಪೆ ಉಲ್ಲಾಲ್ ದಿನ ತುಂಬುದಿ ಒಂದು ಅಂಜನೆ ಏನ ನಮ್ಮೊಂದು ಬತ್ತಿಂಜಿತನ ಮಲರಾಯದು ಮೋವಾತಿ ದೈವ ತುಂಬುದಿ ಒಂದು ರಡ್ಡು ಪಾತೆರಡು ಪನ್ಪಿಚಿತ್ತನ ಎನ್ನ ಕೊರಿಯರು ಆ ಪ್ರಕಾರ ಕನ್ನಡ ಪರಂಪುರಂಚಿತ್ತಿನ ದಾಲಜ್ಜಿ ಪಣಿಯರೆ ಇಜ್ಜಿಂದಲ ಇಜ್ಜಿ ಪಣಿಯರೆ ಒಂದೊಂದಲ ಇಜ್ಜಿ ಆಂಡ ದೇವರು ಕರಿನ ವರ್ಷ ಕುಡ್ಲಾಡು ಸ್ವಾಮಿ ಮಟೊಟ್ಟು ಆಟ ಆವಂದಿತ್ತನು ಅವಾಗ ಸಭೆತ್ತು ಇಂದೇ ನಮ್ಮ ಗಣೇಶ್ ಭಟ್ರು ಒಂಜಿ ಪಾತೆರ ಬಂತೀರು ಇಂಚ ಅಂತ ಪಂಡ
ಬರ್ಪುಣ ಕಾಲಗೂ ನಂಗೆ ಅಪ್ಪೆ ದುರ್ಗಾ ಪರಮೇಶ್ವರಿ ನಮ್ಮ ಜಾಗೆಡೆ ಒಂಜಿ ಸೇವೆಯನ್ನು ಮನ್ಪುಣಂಚಿನ ಭಾಗ್ಯನೋ ಆ ದೇವೇರ್ಲ ಸತ್ಯಲ್ಲ ನಂಗೆ ಒದಗಾದ ಕೊರುವೇರು ತೂಕ ಅಂತ ಬಂಡದಿತ್ತೀರಿ ಐನು ತೂಕ ಅಂತ ಪನ್ಪಿಜಿತ್ತಿನ ವಿಷಯತ್ತು ಐನು ಭಾರಿ ಪೊರ್ಲುಡು ಈ ಕಾಲಡು ಈ ವರ್ಷದ ಈ ಸೇವೆನು ಆ ಸ್ಟೇಜಿ ಮುಲ್ಪ ಕಟ್ಟದು ಮುಲ್ಪ ಕಟ್ಟಿಂಚಿತ್ತಿನ ಈ ಜಟ್ಟು ಈ ವರ್ಷ ದೇವೇರ್ಲ ಸತ್ಯಲ್ಲ ಎತ್ತಾಯರು ಭಾರಿ ಪೊರ್ಲುಡು ತ್ಯಾರ ಪಣ್ಲೆಕನೆ ಇನ್ನು ಬಾಯಿ ಬಿಡ್ದು ಪಣ್ಪುಣ ಬಲ್ಲೆತ್ತು ಐನು ನೆರವೇರಿಸ ಅದು ಕರ್ತವ್ಯ ಆ ದೇವೇರ್ನೆಲ್ಲ ಸತ್ಯವನ್ನೆಲ್ಲ ನಮ್ಮ ಮನ್ನಡು ಪನ್ಪಿಜಿತ್ತಿನ ವಿಷಯ ಆ ಪ್ರಕಾರ ಈ ಪೊರ್ತುಡು ಈ ಸ್ಟೇಜಿನ ಭಾರಿ ಪೊರ್ಲುಡು ಒಂದು ಒಳಗಾದ ಕೊರಿಯರು ಈ ವರ್ಷ ಅವು ಪ್ರಕಾರ ಇನ್ನಿತ್ತೆ ಈ ಆಟೋನು ಮಲ್ಪೊಂದು ತಂಡ ಒರಿ ರಾಜ್ಯನ ಹತ್ತಂದಕ್ಕೆ ಎತೋ ಜನತ ಪರಿಶ್ರಮ ದೆಟ್ಟುಂಡು ಅವಾಗ ಪರಿಶ್ರಮ ವಾರಿ ತಿಳಿ ನಡಪೋಡು ಪನ್ಪಿಜಿತ್ತನ ವಿಚಾರಲ ಆ ದೇವರೆಲ್ಲ ದೆಯ್ಯೋಲೆಲ್ಲ ತೆರೆದಿತ್ತನ ಅವಾಗ ಇನ್ನಿಂದು ಒರಿ ಅರ್ಧ ಆಪಿಸಿದನ ಕೆಲಸತ್ತು ಭಾರಿ ಪೊರ್ಲೊಡು ಇನ್ನು ತಲಪಾಡಿದ ಅಪ್ಪೆನ ಮನ್ನಡು ಭಾರಿ ಪೊರ್ಲೊಡು ನಡತದು ನನಪಾದ ಕೊರಡು ಒಂದು ಪಂಡದು ಗರಿ ವರ್ಷನೇ ನಿರ್ಣಯ ಮಲ್ತಿನ ಪೊರ್ತು ಅವಾಗ ಇನಿ ಈ ಮನ್ನಡು ಗಣ್ಯ ಆತಿ ಗಣ್ಯರೆಂಡು ಮಾತ ಸೇರ್ಸಾ ಒಂದು ಈ ಅಪ್ಪೆನ ಮನ್ನಡು ಇನಿ ಒಂಜಿದಿಂತ ಸೇವೆಯನ್ನು ಮಲ್ಪಡೋದು ಬಂಡ ಇಂದುವೆ ಸಂತೋಷ ಬಂಡ ನಮಗೆ ಅವಾಗ ಯಾನು ಸುರೂಟು ನೆಟ್ಟು ಇನಿ ಈ ಹುಡುಗು ಒರ್ಮರೆ ವರ್ಷದ ಸೇವೆ ಈ ಸೇವೆಡು ಅವಾಗ ಸುರು ಮಲ್ಪುಣಗೆ ಏನು ಪಂಡದ್ದು ನಿಕ್ಕ ಆವ ಮಗಾನಿಕ್ ಪನ್ಪಿಚಿತ್ತನ ವಿಚಾರಣು ಅವು ದಾಲಜ್ಜಿ ಒಪ್ಪವು ಆಪುನು ಪನ್ಪಿಚಿತ್ತನ ವಿಚಾರಣು ಒಂಜಿ ಜಾಗೆಡು ಒಂಜಿ ಬೈಲಡು ಓಳು ಕಂಡೋಡು ಓಳು ಇಂಜಿತ್ತನ ಮಾತ ಜಾಗೆಲ್ಡು ಒಂಜಿ ವರ್ಷ ನಡತದು ಬತ್ತನು ಕರಿ ವರ್ಷ ಸ್ವಾಮಿಯಲ್ಲ ಮಡಟು ನಡೆದು ಬತ್ತನು ಅಪ್ಪ ಈ ವರ್ಷ ಈ ಅಪ್ಪೆನ ಮನ್ನಡು ಭಾರಿ ಪೊರ್ಲು ನಡಪಾದು ಅಪ್ಪೆ ಕೊರಿಯರು ಆ ಪ್ರಕಾರ ಮಾತ ಗಣ್ಯಾತಿ ಗಣ್ಯರೆಂಡು ಮಾತಲ್ಲಿ ಎತ್ತದು ಇನ್ನು ಸ್ಟೇಜಿಗೆ ಎತ್ತಿದಿರು ಮಾತೆರ್ಲ ಬತ್ತದು ಒದಗಾದರು ಅಪ್ಪ ಇನ್ನು ಒರಿಯನತ್ತು ಮಾತೆರ್ಲ ಸಹಕಾರನು ಮಾತೆರ್ಲ ಕೊರಿಯರು ಕೊದ್ದು ನನ್ನ ಮಿತ್ತಿಕಲಾಂಚನೆ ನನ್ನತ್ತೆ ಬರ್ಪಣ ವರ್ಷಗಾನ 10ನೇ ವರ್ಷದ ಸೇವೆ ಐಕಲಾಂಚನೆ ಮಾತ ಸರ್ವ ರೀತಿಯ ಸಹಕಾರನು ಮಾತೆಲ್ಲ ಕೊರ್ದು ಈ ಕಾರ್ಯಕ್ರಮ ಅಪಗಂದು ದುಡ್ಡು ಮನ್ಪಿಜಿತ್ತನ ವಿಚಾರತ್ತು ದುಡ್ಡು ವಾರೀತಿ ದಾಪುಡು ಇನಿ ಎಂಕಲ್ಲ ದುಡ್ಡು ಇನಿ ಎಂಚಿನ ಉಳ್ತು ಕೇವಲ ಒಂಜಿ ಡಾಕ್ಟರ್ನ ಡ್ರೈವಿಂಗ್ ಮಲ್ತದು ಇನಿ ಇಂಚಿತ್ತನಂಜಿ ಮಲ್ಲಂಜಿ ಕಾರ್ಯಕ್ರಮವನ್ನು ಮಲ್ಪೋಡು ನಾಂಡ ಅಪಗ ಒರಿ ಮಲ್ಪುನ ವಿಚಾರತ್ತು ಅಪಗ ಮಾತೆರ್ಲ ಸಹಕಾರನ ಕಿತ್ತನು ಅಪಗ ಇನ್ನು ಮಾತೆರ ಸಹಕಾರಡು ಇನಿ ಮಲ್ತಿಚಿತ್ತನ ಸೇವೆ ಅವು ದೇವೇರ್ನ ಅಪ್ಪೆನ ಸೇವೆ ಅನ್ಪಿಚಿ ವಿಚಾರಣೆ ಯಾನ ಈ ರಡ್ಡ ಪಾತೆರನು ಈ ಜಾಗಡೆ ಬಂಡೊಂದು ಮಾತೆಲ್ಲ ಇದೇ ಬತ್ತಿಂಚಿತನ ಭಕ್ತರಿಗೆ ಇನಿ ಆಪಿಚಿತ್ತನ ಕಾರ್ಯಕ್ರಮವನ್ನು ತೂಪಿಚಿತ್ತನ ಜನಗಳಿಗೆ ಮಾತೆಲ್ಲ ದೇವರು ಆಯುಷ್ಯ ಆರೋಗ್ಯ ಭಾಗ್ಯನು ಕೊರದು ಪೊರ್ಲೋಡೆ ನನ್ನ ಮಿತ್ತಿಗಳ ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪಾದ ಕೊರಡು ಬಂಡದು ಆ ದೇವರೆಲ್ಲ ದೆಯ್ಯಲಂದು ಮುದಿ ಒಂದು ದುಂಬುದ ಕಾರ್ಯನ ಅಣು ಕೊರೊಂದಿಲ್ಲ ಜೈ ಹಿಂದ್ ಏನಿ ಕಾಲಡು ಈ ಪುಣ್ಯ ಮಣ್ಣಿಗೆ ಕೊಣಿ ಬುರ್ದು ಕಲೆ ಕಾರ್ಮಿಕನು ನೆಗಪ ಒಂದು ಬತ್ತೆರ ಬೊಳ್ನಾಡು ಸತ್ಯಲ ಜುಮಾದಿ ಚಿತ್ತಲ ಪನ್ಪಿನೇನು ನಮ್ಮ ನರಮಂದೆಗೆ ಮದಿಪೆರೆ ಸಾಧ್ಯ ಜಂದೆನ ನವಾದ ಈ ಕ್ಷೇತ್ರಡು ನಡತು ಒಂದು ಬತ್ತನಂಚಿತ್ತಿ ಪರಂಪರೆ ಅಂಚಿತ್ತನಲ್ಪ ಇರ್ನ ಮಗೆ ಅಂಚಿತ್ತನ ಒಂಜಿ ಪುಣ್ಯ ಕಾರ್ಯುಡು ಆ ದೈವಲ್ನ ಪ್ರೇರಣೆಡು ಈ ಕಾರ್ಯಕ್ರಮಗೂ ಜತ್ತೇರು ದೈವ ದೇವರು ಖಂಡಿತವಾದಲಾರ್ನ ಕಾರ್ಯಕ್ರಮಗೂ ಬೆರಿತಾಂಗಾದು ಉಂತ್ವೇರು ಪತ್ತ ಸೇರ್ನ ಕಲುಟು ಮುತ್ತುಂಡು ಪನ್ಪಿನಂಚಿತ್ತನ ಪಾತೆರ ಇನ್ನಿತ ದಿನ ಈರ್ನ ಪೊರ್ಲು ಪೊಳ್ಳೆದ ಮದಿಪು ಆಶೀರ್ವಚನದ ನುಡಿ ಆ ದೇವರನ್ನ ದೈವಲ್ನ ಆಶೀರ್ವಾದ ಆ ರೂಪುಡು ಎಂಕ್ಲಿಗೆ ಆವಡಂದು ಪಂಡೊಂದು ಸುಲ್ಮೆನ ಸಂದ ಒಂದುಲ್ಲೆ ಅಂಚನೆ ಮುಂದಿನ ವೇದಿಕೆಯಲ್ಲಿ ಕಾರ್ಯಕ್ರಮ ಯಕ್ಷಗಾನದಲ್ಲಿ ಅದ್ವಿತೀಯವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಂತಹ ಕಲಾವಿದರನ್ನು ಪ್ರತಿ ವರ್ಷವೂ ಗುರುತಿಸಿಕೊಂಡು ಬರುವಂತಹದ್ದು ತಲಪಾಡಿ ಯಕ್ಷೋತ್ಸವ ಕಾರ್ಯಕ್ರಮದ ಒಂದು ವಿಶೇಷ. ಅದೇ ರೀತಿಯಲ್ಲಿ ಈ ವರ್ಷ ತಿಂಕುತಿಟ್ಟಿನ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಾದಂತಹ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಶ್ರೀಯುತ KH ದಾಸಪ್ಪರೈ ಇವರಿಗೆ ಗೌರವಪೂರ್ವಕವಾಗಿ ಇವತ್ತಿನ ಈ ಒಂದು ಪುಣ್ಯ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುವುದಕ್ಕಿದೆ. ನಾನು ಶ್ರೀಯುತ KH ದಾಸಪ್ಪರೈ ಇವರನ್ನು ಸನ್ಮಾನ ಪೀಠಕ್ಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ದಾಸಪ್ಪರೈಗಳು ವೇದಿಕೆಯ ಮುಂದೆ ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಬೇಕು. ನಾವು ದಾಸಪ್ಪರೈಗಳನ್ನು ಇವತ್ತು ಬಹಳ ಸಂತೋಷದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ದೊಡ್ಡದಾದಂತಹ ಒಂದು ಕರತಾಡನ ದಯವಿಟ್ಟು ಅವರಿಗೆ ಬರಬೇಕು.
ಯಕ್ಷಗಾನ ರಂಗದಲ್ಲಿ ಕಲಾವಿದನೊಬ್ಬ ಅಷ್ಟು ಸುಲಭ ಸಾಧ್ಯವಾಗಿ ಕಲೆಯ ಉತ್ತುಂಗಕ್ಕೆ ಇರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ದಾಸಪರೈಗಳಲ್ಲಿ ಕಾಣಬೇಕಾದಂತಹ ಒಂದು ವಿಶೇಷ ಗುಣ, ನಾವು ಕನ್ನಡದಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಒಂದು ಕವಿತೆಯನ್ನು ಕೇಳ್ತೇವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಅಂತ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಅಂತ. ಈ ಮಾತು ಅಕ್ಷರಶಃ ಅನ್ವಯವಾಗುವುದಿದ್ದರೆ ಅದು KH ದಾಸಪ್ಪರೈ ಇವರಿಗೆ. ಯಾಕೆ ಅಂತ ಕೇಳಿದರೆ, ಅವರ ಜೀವನದಲ್ಲಿ ಅವರೊಬ್ಬ ಕಲಾವಿದನಾಗಿ ಬಂದಿದ್ದಾರೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳುವುದು ಅವರಿಗೆ ಗೊತ್ತು. ಬದುಕಿನಲ್ಲಿ ಕಷ್ಟಗಳ ಸುರಿಮಳೆ ಬಂದಾಗ ಅದನ್ನು ಬಂಡೆಯ ಹಾಗೆ ಎದುರಿಸಿ ನಿಂತವರು. ಅದೇ ರೀತಿಯಲ್ಲಿ ಮನೆಗೆ ಮಲ್ಲಿಗೆ ಆಗು, ಒಬ್ಬ ಕಲಾವಿದನಿಗೆ ಚೌಕಿಯೇ ಮನೆ, ಕಲಾವಿದರ ಪ್ರಪಂಚವೇ ಅವರ ಕುಟುಂಬ, ಎಲ್ಲರ ಜೊತೆ ಬೆರೆತು ಮಾತಾಡುವಂತಹ ಒಂದು ಸದ್ಗುಣಿ ನಮ್ಮ ದಾಸಪ್ಪರೈಗಳು. ನಮ್ಮ ಖುದ್ದು ನಾವು ಅವರ ಜೊತೆ ಇದ್ದು ಅನುಭವಿಸಿದಂಥದ್ದು ಎಷ್ಟೋ ಕಲಾವಿದರಲ್ಲಿ ನಾವು ಕಾಣ್ತೇವೆ, ಅವರ ಬಗ್ಗೆ ಅವರು ಮಾತಾಡಿಕೊಳ್ಳುವಂತಹ ಒಂದು ಸ್ವಭಾವ. ಆದರೆ ದಾಸಪ್ಪರೈಗಳು ಯಾವತ್ತೂ ಅವರನ್ನವರು ಹೊಗಳಿಕೊಂಡದ್ದಿಲ್ಲ. ಇನ್ನೊಬ್ಬರ ಬಗ್ಗೆ ಪ್ರೀತಿಪೂರ್ವಕವಾಗಿ ಚೌಕಿಯಲ್ಲಿ ಹೋದಾಗ ಮಾತಾಡಿ ಇನ್ನೊಬ್ಬರಲ್ಲಿರುವ ಹಿರಿತನವನ್ನು ಗುರುತಿಸುವಂತಹ ಒಬ್ಬ ಸದ್ಗುಣಿ. ಯಾವ ಕಾರಣಕ್ಕೂ ತನ್ನ ಮನೆಗೆ ಬೆಂಕಿ ಬಿದ್ದಂತಹ ಕಷ್ಟದ ಸಂದರ್ಭವನ್ನು ಅವರ ಜೀವನದಲ್ಲಿ ಎದುರಾಗಿತ್ತು. ಆದರೂ ಕೂಡ ಅವರು ಧೃತಿಗೆಡಲಿಲ್ಲ. ಆದರ್ಶ ದಂಪತಿಗಳ ಕಾರ್ಯಕ್ರಮ ಉದಯ ಟಿವಿಯಲ್ಲಿ ಬರ್ತಾ ಇರಬೇಕಿದ್ರೆ ಅದರ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾದಂತಹ ಒಂದು ಶ್ರೇಷ್ಠವಾದಂತಹ ವ್ಯಕ್ತಿತ್ವ ನಮ್ಮ ದಾಸಪ್ಪರೈಗಳದ್ದು. ಇವತ್ತು ಅವರ ಬಗ್ಗೆ ಸಂಕ್ಷೇಪವಾಗಿ ಬರೆದಿರುವಂತಹ ಒಂದು ಸನ್ಮಾನ ಪತ್ರ ಇದೆ. ನಾನು ಅದನ್ನು ಈಗ ವಾಚಿಸ್ತಾ ಇದ್ದೇನೆ ತಮ್ಮ ಮುಂದೆ. ಯಕ್ಷಮಿತ್ರ ಸೇವಾ ಬಳಗ ತಲಪಾಡಿ 9ನೇ ವರ್ಷದ ತಲಪಾಡಿ ಯಕ್ಷೋತ್ಸವ. ಇದರ ಆಶ್ರಯದಲ್ಲಿ ತೆಂಕುತಿಟ್ಟಿನ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದ ಶ್ರೀ KH ದಾಸಪ್ಪರೈ ಇವರಿಗೆ ಗೌರವದಿಂದ ಸಮರ್ಪಿಸುವ ಸನ್ಮಾನ ಪತ್ರ. ತಾವು ಬಾಲ್ಯದಿಂದಲೇ ಯಕ್ಷಗಾನದ ನಂಟು ಬೆಳೆಸಿದವರು. KS ಬಾಬುರೈಯವರ ಪ್ರೇರಣೆಯೊಂದಿಗೆ ಅವರಲ್ಲಿ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಯನ್ನು ಕಲಿತಿರಿ. ಆರ್ಥಿಕ ಮುಗ್ಗಟ್ಟಿನ ಕಾರಣ ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲಿ ಮೊಟಕುಗೊಳಿಸಿ 1965ರಲ್ಲಿ ಕರ್ನಾಟಕ ಮೇಳವನ್ನು ಸೇರಿದಿರಿ. ಮಿಜಾರು ಅಣ್ಣಪ್ಪ, ಬೋಳಾರ ನಾರಾಯಣ ಶೆಟ್ಟಿ, ದಾಮೋದರ ಮಂಡೇಚ್ಚ, ನಾರಂಬಾಡಿ ಸುಬ್ಬಯ್ಯ ಶೆಟ್ಟಿ, ಅಳಿಕೆ ರಾಮಯ್ಯ ರೈ, ಮೂಡಬಿದ್ರೆ ಮಾಧವ ಶೆಟ್ಟಿ, ಮಂಕುಡೆ ಸಂಜೀವ ಶೆಟ್ಟಿ, ಮಲ್ಪೆ ರಾಮದಾಸ್ ಸಾಮಗ, ಕೋಳಿಯೂರು ರಾಮಚಂದ್ರ ರಾವ್ ಮುಂತಾದ ಘಟಾನುಘಟಿ ಕಲಾವಿದರ ಗರಡಿಯಲ್ಲಿ ಯಕ್ಷಗಾನದ ಸುಪ್ರಸಿದ್ಧ ಕಲಾವಿದರಾಗಿ ಬೆಳೆದಿರಿ. 1983ರಲ್ಲಿ ಕದ್ರಿ ಮೇಳ ಸೇರಿ ಮುಂದೆ ತಾವೇ ಕುಂಬಳೆ ಮೇಳದ ಯಜಮಾನರಾಗಿ ಯಕ್ಷಗಾನದ ಕಲಾಮಾತೆಯ ಸೇವೆಗೈದಿರಿ. ದಾಸಪ್ಪರೈಗಳೇ, ಬೋಳಾರ ನಾರಾಯಣ ಶೆಟ್ಟರ ಪಡಿಯಚ್ಚಿನಲ್ಲಿ ಬೆಳೆದ ನಿಮ್ಮ ಪಾತ್ರ ಪೋಷಣೆ ಅನುಪಮ. ರಾವಣ, ಕಂಸ, ಮಹಿಷಾಸುರ, ಭೀಮ ಮುಂತಾದ ಪಾತ್ರಗಳು ತಮಗೆ ಅಪಾರ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ. ತುಳು ಪ್ರಸಂಗದಲ್ಲೂ ತಮ್ಮ ಸಾಧನೆ ಅಸದೃಶ. ಕೋಟಿಯ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ನೀಡುವಂತಹ ಚಿತ್ರಣದಿಂದಾಗಿ ನಿಮಗೆ ಅಭಿನವ ಕೋಟಿ ಎಂಬಂತಹ ಹೆಸರು ಗಳಿಸಲು ಕಾರಣವಾಯಿತು. ದೇವುಪುಂಜ, ಓಡ್ದಬ್ಬು, ಕಾಂತಬಾರೆ, ಕಾಂತುಪುಂಜ ಮುಂತಾದ ಪಾತ್ರಗಳು, ಶಾಂತಕುಮಾರ, ಶಾಂತರಾಜ, ಮೈಂದಗುರಿಕಾರ ಮುಂತಾದ ಕಾಲ್ಪನಿಕ ಪ್ರಸಂಗಗಳ ಪಾತ್ರವು ನಿಮ್ಮದೇ ಸೃಷ್ಟಿ. ಗಾಂಭೀರ್ಯಭರಿತವಾದ ನಿಮ್ಮ ಮಾತುಗಾರಿಕೆ, ಸ್ಪಷ್ಟ ಉಚ್ಚಾರಣೆಗಳೊಂದಿಗೆ ಸಾಹಿತ್ಯವನ್ನು ಅನುಲಕ್ಷಿಸಿ ಪ್ರಸ್ತುತಪಡಿಸುವ ವಾದ ಸಂವಾದ ಎಲ್ಲವೂ ನಿಮ್ಮನ್ನು ಎತ್ತರಕ್ಕೇರಿಸಿದೆ. ರಾಮಾಯಣ, ಮಹಾಭಾರತ, ಪುರಾಣಗಳ ಅಪಾರ ಜ್ಞಾನ ಹೊಂದಿರುವ ತಮ್ಮ ಅರ್ಥಗಾರಿಕೆಯ ಸೊಬಗು ಅನುಕರಣೀಯ. ತಮ್ಮ ಧರ್ಮಪತ್ನಿಯಾದ ಶ್ರೀಮತಿ ಚಿತ್ರಾವತಿಯವರ ಪ್ರೋತ್ಸಾಹ, ಸಹಕಾರ ನೀವು ಇಂದು ಯಕ್ಷಗಾನದ ಸುಪ್ರಸಿದ್ಧ ಕಲಾವಿದರಾಗಲು ಕಾರಣ ಎಂಬುದು ಉಲ್ಲೇಖನೀಯ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2014, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ 2012, ಬೋಳಾರ ನಾರಾಯಣ ಶೆಟ್ಟಿ ಪ್ರಶಸ್ತಿ 2012, ಸುಮ ಸೌರಭ 2011, ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2017, ಅಳಿಕೆ ರಾಮಯ್ಯ ರೈ, ಮೂಡಬಿದ್ರೆ ಮಾಧವ ಶೆಟ್ಟಿ ಸಂಸ್ಮರಣಾ ಪ್ರಶಸ್ತಿಯಂತಹ 100 ಸಮ್ಮಾನಗಳಿಗೆ ನೀವು ಅರ್ಹರಾಗಿದ್ದೀರಿ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ ಸರ್ವಸಂಪದ ಭಗವಂತ ಕರುಣಿಸಲಿ ಎಂದು ಹಾರೈಸುತ್ತಾ ಈ ಸಮ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಕ್ಷಮಿತ್ರ ಸೇವಾ ಬಳಗ ತಲಪಾಡಿ. ಸ್ಥಳ ಧ್ಯಾನ ಮಂದಿರ,
ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ, ದಿನಾಂಕ 4/12/2013 ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇವಲ ರಂಗದಲ್ಲಿ ಮಾತ್ರ ಕೋಟೆಯಾಗಿ ಉಳಿದಿಲ್ಲ ದಾಸಪರೈಗಳು. ನಿಜವಾಗಿ ಅರ್ಹವಾದಂತಹ ಬಿರುದು ಅಭಿನವ ಕೂಟಿ ಎನ್ನುವ ಹಾಗೆ. ಯಾವತ್ತೂ ಯಾರಿಗೂ ನೋವನ್ನು ಕೊಡುವಂತಹ ವ್ಯಕ್ತಿತ್ವ ಅವರದ್ದಲ್ಲ. ಅವರ ಮಾತಿನಲ್ಲಿ ಯಾರೂ ಕೂಡ ಬೇಸರಗೊಂಡದ್ದಿಲ್ಲ. ಜೊತೆಯಲ್ಲಿರುವಂತಹ ಎಲ್ಲ ಕಲಾವಿದರನ್ನು ಕೂಡ ಪ್ರೀತಿಯಿಂದ ಕಾಣ್ತಾ, ಹಿರಿಯರಿಗೆ ಗೌರವ ಕೊಡ್ತಾ, ಹಿರಿಯರನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾ ಕಲಾವಿದರ ಜೊತೆ ಸಂವಹನಗೊಳ್ಳುವಂತಹ ದಾಸಪರೆಗಳಿಗೆ ಇವತ್ತು ಈ ವೇದಿಕೆಯಲ್ಲಿ ಅರ್ಹವಾಗಿ ಒಂದು ಅಭಿನಂದನೆ ಸಂದಿದೆ. ಶ್ರೀದೇವರು ನಮ್ಮ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿ ಖಂಡಿತವಾಗಿ ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡುತ್ತಾರೆ. ಆ ವಿಶ್ವಾಸ ನಮಗಿದೆ. ಇದು ಒಂದು ಸ್ಮರಣೀಯವಾದಂತಹ ಸನ್ಮಾನ ನಿಮ್ಮ ಜೀವನದಲ್ಲಿ ಆಗಲಿ ಅಂತ ಹೇಳ್ತಾ, ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಗೌರವಿಸಿದ ದಾಸಪರೈಯವರಿಗೂ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಎಲ್ಲ ಅತಿಥಿಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕು. KH ದಾಸಪರೈಯವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಸನ್ಮಾನಕ್ಕೆ ತಮ್ಮ ಉತ್ತರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಆರಾಧ್ಯ ದೇವರಾದಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಮೊದಲಾಗಿ ಮನಸಾರೆ ಪ್ರಾರ್ಥಿಸಿಕೊಂಡು, ಸಾನ್ನಿಧ್ಯ ದೇವರಾದಂತಹ ತಲಪಾಡಿ ದುರ್ಗಾಪರಮೇಶ್ವರಿ ಅಮ್ಮನಿಗೆ ತಲೆಬಾಗಿ ಯಕ್ಷಮಾತೆಯನ್ನು ವಂದಿಸುತ್ತಾ, ಇಂದು 9ನೇ ವರ್ಷದಲ್ಲಿ ತಲಪಾಡಿ ಯಕ್ಷೋತ್ಸವ ಸಮಿತಿಯವರು ನನಗೆ ಕೊಟ್ಟಂತಹ ಗೌರವ, ಅದು ನನಗೆ ಕೊಟ್ಟದ್ದಲ್ಲ, ಬಹುಶಃ ನಾನು ಇಷ್ಟರವರೆಗೆ ಆರಾಧನೆ ಮಾಡಿಕೊಂಡು ಬಂದಂತಹ ಯಕ್ಷಮಾತೆಗೆ ಸಂದ ಗೌರವ ಎಂಬ ಹಾಗೆ ಸಂತೋಷದಿಂದ ಅದನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಇಂದಿನ ಸಭಾಧ್ಯಕ್ಷರೇ ಹಾಗೂ ಆಶೀರ್ವಚನವನ್ನು ಮಾಡಿದಂತಹ ಅರ್ಚಕರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನಮ್ಮ ಮಾತೃಶ್ರೀಯವರಾದಂತಹ ಪುರುಷೋತ್ತಮ ಪೂಜ್ಯರ ಧರ್ಮಪತ್ನಿ, ಬಹುಶಃ ನನಗೆ ಮೊದಲು ಅವರದ್ದು ಪರಿಚಯ ಸಿಗಲಿಲ್ಲ. ಕೆಲವು ವರ್ಷ ಆಯಿತು. ಅಂದರೆ ನಾನು ಮಂಗಳೂರಿನಲ್ಲಿ ಪುರುಷೋತ್ತಮ ಪೂಜ್ಯರ ಆ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನೋಡಿದ್ದು, ಆಮೇಲೆ ಅದು ನೋಡಲಿಲ್ಲ. ಈಗ ಮೊದಲನ ಹಾಗೆ ಪರಿಚಯಿಸಿಕೊಳ್ಳುವಂಥ ಆ ಚೈತನ್ಯವೂ ನನ್ನಲ್ಲಿ ಕಡಿಮೆಯಾಗಿ ಹೋಗಿದೆ. ವೇದಿಕೆಗೆ ಬಂದು ಕುಳಿತ ಮೇಲೆಯೇ ಬಹುಶಃ ಸದಾಶಿವ ಶೆಟ್ಟರು ಅವರ ಹೆಸರನ್ನು ಹೇಳಿದಾಗ ಪಕ್ಕನೆ ನನಗೆ ನೆನಪಾಯಿತು, ಪುರುಷೋತ್ತಮ ಪೂಜ್ಯರ ನೆನಪಾಯಿತು. ಹಾಗೂ ಇಂದಿನ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಯಕ್ಷಗಾನ ಕಲಾವಿದರ ಪ್ರೀತಿಯ ಲೀಲಾಕ್ಷ ಕರ್ಕೇರ್ರಿ. ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಇಂದು ಮಾಧ್ಯಮದ ಮುಖಾಂತರವಾಗಿ ನಮ್ಮ ನಾಡಿಗೆ ಮಾತ್ರ ಅಲ್ಲ, ಪರದೇಶದಲ್ಲಿಯೂ ಎಲ್ಲವರಿಗೂ ನೋಡುವಂತಹ ಒಂದು ಅವಕಾಶವನ್ನು, ಯಕ್ಷಗಾನವನ್ನು ನೋಡುವಂಥ ಅವಕಾಶವನ್ನು ಮಾಡಿಕೊಟ್ಟವರು ಬಹುಶಃ ಲೀಲಾಕ್ಷ ಕರ್ಕೇರು. ಆದ್ದರಿಂದ ಅವರ ಮೇಲೆ ನನಗೆ ಅತಿಯಾದಂತಹ ಅಭಿಮಾನ ಇದ್ದೇ ಇದೆ. ಬಹುಶಃ ಎಲ್ಲವರಿಗೂ ನನ್ನ ದಾಸಪ್ರೈ ಎಂಬಂಥ ಹೆಸರಿನ ಜೊತೆಗೆ ಒಂದು ಪುತ್ತೂರನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಹುಟ್ಟೂರು ಈಶ್ವರಮಂಗಲ. ನನ್ನ ಮನೆಯ ಹೆಸರು ಕುತ್ಯಾಳ ಹೊಸ ಮನೆ ಅಂತೇಳಿ. ಯಕ್ಷಗಾನ ಮೇಳಕ್ಕೆ ಸೇರಿದಾಗ ಪರಿಚಯಿಸುವಂತಹ ಒಂದು ಪದ್ಧತಿ ಇತ್ತು ಮೊದಲು ನೋಟಿಸಿನಲ್ಲಿ. ಅದರಲ್ಲಿ ಕುತ್ಯಾಳ ಹೊಸ ಮನೆ ಎಂಬಂಥ ಹೆಸರನ್ನು ಹಾಕಲಿಕ್ಕೆ ತುಂಬ ಉದ್ದ ಆಗ್ತದೆ ಅಂಥೇಳಿ
ಬಹುಶಃ ಆ ಸಂದರ್ಭದಲ್ಲಿ ಕುತ್ಯಾಳ ಹೊಸಮನೆ ಎಂಬುದಕ್ಕೆ KH ಎಂಬುದನ್ನು ಸೇರಿಸಿಕೊಂಡರು. ಅದರ ಜೊತೆಯಲ್ಲಿ ನನ್ನ ಹೆಸರು ಸೇರಿಕೊಂಡಿತು. ಹಾಗೆ ಇಂದು ಎಲ್ಲವರ ಬಾಯಿಯಲ್ಲಿಯೂ KH ದಾಸಪ್ರೈ ಎಂದೇ ನಾನು ಪರಿಚಯದಲ್ಲಿದ್ದೇನೆ. ಪುತ್ತೂರಿನ ಹೆಸರು ಯಾಕೆ ಹಾಕಲಿಲ್ಲ ಅಂದರೆ, ಪುತ್ತೂರಿನ ಕಲಾವಿದರು ತುಂಬ ಮಂದಿ ಇದ್ದರು. ಪುತ್ತೂರು ನಾರಾಯಣ ಹೆಗಡೆಯವರು, ಪುತ್ತೂರು ಶ್ರೀನಪ್ಪ ಭಂಡಾರಿಯವರು, ಶ್ರೀಧರ ಭಂಡಾರಿಯವರು, ಅಂತೂ ಹಲವು ಮಂದಿ ಪುತ್ತೂರಿನ ಹೆಸರನ್ನು ಹಾಕಿಕೊಂಡಿದ್ದರು. ಆದ್ದರಿಂದಾಗಿ ಆ ಹೆಸರನ್ನು ನಾನು ಬಳಸಿಕೊಳ್ಳಲಿಲ್ಲ. ಈಶ್ವರಮಂಗಲ ಅಂತ ಹಾಕಬಹುದಿತ್ತು. ಬಹುಶಃ ಇಂದು ಆ ಈಶ್ವರಮಂಗಲ ಎನ್ನುವಂಥ ಹೆಸರನ್ನು ಪ್ರಸಂಗಕರ್ತರಾದಂತಹ ದೇವದಾಸರು ಹಾಕಿಕೊಂಡಿದ್ದಾರೆ. ಅವರು ನಮ್ಮ ಮಂಗಲಕ್ಕೆ ಬಂದವರು. ನಾನು ಅಲ್ಲಿಯೇ ಇದ್ದವ, ಆದರೆ ನಾನು ಆ ಊರಿನ ಹೆಸರನ್ನು ಹಾಕಲಿಲ್ಲ, ಅವರು ಹಾಕಿಕೊಂಡರು. ಇಂದು ಈಶ್ವರಮಂಗಲ ಅಂದರೆ ಯಾರು ಅಂತ ಹೇಳಿದರೆ ದೇವದಾಸ್ ಅಂತ ಹೇಳ್ತಾ ಇದ್ದಾರೆ. ಈ ಊರಿನ ಹೆಸರನ್ನು ನಾನು ಬಿಟ್ಟದ್ದಕ್ಕೆ ಮೊದಲಾಗಿ ನನ್ನ ನಾಡಿನವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಹೇಗೂ ಇರಲಿ, ಬಹುಶಃ 1965ನೇ ಇಸ್ವಿಯಲ್ಲಿ ನನ್ನ 16ನೇ ವರ್ಷ ಪ್ರಾಯದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟವ ನಾನು. KN ಬಾಬುರೈಗಳು ನನ್ನ ಗುರುಗಳು. ಅವರು ನನ್ನನ್ನು ಯಕ್ಷಗಾನ ಮೇಳಕ್ಕೆ ಕೊಂಡು ಹೋಗಿ, ಆಗ ಮಂಗಳೂರಿನಲ್ಲಿ ಸೀನರಿಯ ಯಕ್ಷಗಾನ ಆಗ್ತಾಯಿತ್ತು. ಒಂದೇ ಕಡೆಯಲ್ಲಿ ಟೆಂಟು ಹಾಕಿ ಒಂದೇ ಕಡೆಯಲ್ಲಿ ಯಕ್ಷಗಾನ. ಆ ಸಂದರ್ಭದಲ್ಲಿ ಮೇಳಕ್ಕೆ ಸೇರಿದವ. ಬಾಬುರೈಗಳು ನನ್ನನ್ನು ಮೇಳಕ್ಕೆ ಸೇರಿಸಿದರು. ಆಮೇಲೆ ಅವರು ಕಟೀಲು ಮೇಳಕ್ಕೆ ಹೋದರು, ಅವರು ಅದರಲ್ಲಿದ್ದವರು. ಆಮೇಲೆ ಗುರುಗಳು ಇರಲಿಲ್ಲ, ಆದರೆ ಎಲ್ಲವರ ಜೊತೆಯಲ್ಲಿಯೂ ಎಲ್ಲವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮೇಳದಲ್ಲಿ ತಿರುಗಾಟವನ್ನು ಮಾಡಿದವ ನಾನು. ಹೆಚ್ಚಾಗಿ ಹೇಳುವುದಿದ್ದರೆ ಕಲ್ಲಾಡಿ ವಿಠ್ಠಲ ಶೆಟ್ಟರು ಯಕ್ಷಗಾನ ಮೇಳದ ಯಜಮಾನರು. ಅವರು ಆವಾಗಲೇ ನನ್ನನ್ನು ಪ್ರೀತಿಯಿಂದ ನೋಡ್ತಾಯಿದ್ರು. ಎಲ್ಲವರಿಗೂ ನಮ್ಮ ದಾಸಪ್ಪ ಎಂಬ ಹಾಗೆ ಪರಿಚಯವನ್ನು ಮಾಡಿಕೊಡ್ತಾಯಿದ್ರು, ನಮ್ಮ ಹುಡುಗ ಅಂತೇಳಿ. ಆ ನಮ್ಮ ಹುಡುಗ ಎಂದು ಅಂದು ಮಾಡಿದಂತಹ ಪರಿಚಯವೇ ಇಂದು ಎಲ್ಲವರ ಬಾಯಿಯಲ್ಲಿಯೂ KH ದಾಸಪ್ರೈ ಎಂಬ ಹೆಸರು ಬರುವುದಕ್ಕೆ ಕಾರಣವಾಯಿತು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಮಿಜಾರು ತಿಮ್ಮಪ್ಪ ಹಾಸ್ಯಗಾರರು ಅವರ ಜೊತೆಯಲ್ಲೇ ಇದ್ದವ. ಜೊತೆಯಲ್ಲಿ ಅಂದರೆ ನಮಗೆ ಮೊದಲೆಲ್ಲ ಸಣ್ಣ ಮಕ್ಕಳಿಗೆ ಕೂತುಕೊಳ್ಳಿಕ್ಕೆ ಹಾಸ್ಯಗಾರರ ಜೊತೆಯಲ್ಲಿ. ಆದ್ದರಿಂದ ಹಾಸ್ಯಗಾರರ ಜೊತೆಯಲ್ಲೇ ಕೆಲವು ಸಮಯವನ್ನು ಕಳೆದವ ನಾನು. ಆಮೇಲೆ ಮೊದಲೆಲ್ಲ ಒಂದು ಪದ್ಧತಿ ಇತ್ತು. ಅರ್ಧ ಚೌಕಿಯಿಂದ ಮೇಲೆ ಸಣ್ಣ ಕಲಾವಿದರು ಹೋಗುವ ಪದ್ಧತಿ ಇರಲಿಲ್ಲ. ಮೊದಲೆಲ್ಲ ಒಂದು ಶಿಸ್ತು ನಿಯಮ ಅಂತ ಇತ್ತು. ಈಗ ಎಲ್ಲ ಕಲಾವಿದರು ಎಲ್ಲ ಕಡೆಗೆ ಹೋಗ್ತಾರೆ ಬರ್ತಾರೆ, ಅದು ಪ್ರಶ್ನೆ ಬೇರೆ. ನಮ್ಮ ಕಾಲದಲ್ಲಿ ಹಾಗಿರಲಿಲ್ಲ. ಹಾಗಾಗಿ ಎಲ್ಲರೊಡನೆಯೂ ಗೌರವದಿಂದ ಒಳ್ಳೆಯದನ್ನು ನೋಡಿ ಕೇಳಿ ತಿಳಿದು ಏನೋ ಕಲಾವಿದನಾಗಿ ನಾನು ಬೆಳೆದಿದ್ದೇನೆ. ಕರ್ನಾಟಕ ಮೇಳದಲ್ಲಿ 18 ವರ್ಷಗಳವರೆಗೆ ತಿರುಗಾಟವನ್ನು ಮಾಡಿದ್ದೇನೆ ನಾನು. ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಏನು ಕೊಟ್ಟಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ. ಯಕ್ಷಗಾನ ಕ್ಷೇತ್ರವನ್ನು ನಾನು ಹಾಳು ಮಾಡಲಿಲ್ಲ, ಖಂಡಿತ. ಇದನ್ನು ಹೃದಯ ತುಂಬಿ ಹೇಳ್ತಾ ಇದ್ದೇನೆ. ಯಕ್ಷಗಾನ ಕ್ಷೇತ್ರಕ್ಕೆ ಯಾಕೆ ಕೊಡುವುದಕ್ಕೆ ಅಸಾಧ್ಯವಾಯಿತು ಅಂದರೆ, ಕೆಲವು ವರ್ಷಗಳವರೆಗೆ ಕರ್ನಾಟಕ ಮೇಳದಲ್ಲಿಯೂ ಮೇಳದ ಒಬ್ಬ ಪ್ರಬಂಧಕನಾಗಿ, ಮ್ಯಾನೇಜರ್ ಅಂತ ಹೆಸರು ಅದಕ್ಕೆ, ಮೇಳದಲ್ಲಿ ದುಡಿಯುವ ನಾನು. ಬಹುಶಃ ಒಂದು 4-5 ವರ್ಷ ಕೊನೆಯ ಸಂದರ್ಭದಲ್ಲಿ ಮೇಳದ ಉಸ್ತುವಾರಿಯನ್ನು ನೋಡುವಂತಹ ಒಂದು ಜವಾಬ್ದಾರಿಯೂ ನನ್ನಲ್ಲಿತ್ತು. ಆಗ ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಕರ್ನಾಟಕ ಮೇಳವನ್ನು ಬಿಡುವಂತಹ ಹೊತ್ತಿಗೆ ಕರ್ನೂರು ಗೊರಬ್ರಿಗಳು ಕದ್ರಿ ಮೇಳವನ್ನು ಮಾಡಿದರು. ಆ ಕದ್ರಿ ಮೇಳಕ್ಕೆ ಹೋದೆ. ಅಲ್ಲಿಯೂ ಒಂದು ಜವಾಬ್ದಾರಿಯ ಹೊಣೆಯನ್ನು ನನಗೆ ಬೇರೆಯೇ ಕೊಟ್ಟು, ಅಲ್ಲಿಯೂ ಒಂದು 4 ವರ್ಷ ಮೇಳದ ಉಸ್ತುವಾರಿಯನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನನ್ನ ಮೇಲೆ ಬಿತ್ತು. ಆಮೇಲೆ ಬಹುಶಃ 83ನೇ ಇಸ್ವಿಗೆ ನಾನು ಸ್ವಂತ ಮೇಳವನ್ನು ಮಾಡಿದೆ, ಕುಂಬಳೆ ಮೇಳ. ಆ ಕುಂಬಳೆ ಮೇಳದಲ್ಲಿ
6 ವರ್ಷಗಳ ಕಾಲ ನನ್ನ ಜೀವಮಾನವನ್ನೇ ಸವೆಸಿದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ, ಗಂಧದ ಕೊರಡು ಅಂತೇಳಿ. ಆ ಗಂಧದ ಕೊರಡಿನ ಹಾಗೆ ನನ್ನ ಜೀವನವನ್ನು ಸವೆಸಿದೆ. ಇದಕ್ಕೆ ಕಾರಣ ಬಹುಶಃ ನಿಮಗೆಲ್ಲ ತಿಳಿದಿರ್ಬೋದು, ರಿಪ್ಪರ್ ಚಂದ್ರನ್ ಅಂತೇಳಿ. ನಾನು ಮೇಳ ಶುರು ಮಾಡಿ ಕುಂಬಳೆಯಿಂದ ಹೊರಡುವಾಗ ಆ ರಿಪ್ಪನ್ ಚಂದ್ರನ ಆ ಗಲಾಟೆ ಶುರುವಾಗಿ ಮೇಳಕ್ಕೆ ಕಲೆಕ್ಷನ್ ಇಲ್ಲ. ಎಲ್ಲಿ ಹೋದರೂ ಈಗಿನ ಹಾಗೆಲ್ಲ ಆಗಿನ ಮೇಳ, ಬೇರೆ ಮೇಳಗಳು ಒಂದು ದಿವಸವು ನಿಲ್ಲಿಸುವ ಪದ್ಧತಿ ಇಲ್ಲ. ದಿನಂಪ್ರತಿ ಆಟ ಆಗಬೇಕು. ಆಟಕ್ಕೆ ಒಂದು ಇಷ್ಟು ಅಂತ ಮೊತ್ತ ಬೀಳದೆ ಅದು ಕಲೆಕ್ಷನ್ ಬರುವುದಿಲ್ಲ. ಇವನ ಈ ಚಂದ್ರನ ದೆಸೆಯಿಂದಾಗಿ ಖಂಡಿತವಾಗಿ ಕಲೆಕ್ಷನ್ ಆಗ್ತಿರಲಿಲ್ಲ. ಈ ಹೊಡೆತವನ್ನು ತಿಂದು ತಿಂದು ಮೇಳವನ್ನು ನಿಲ್ಲಿಸಿದೆ. ಆಮೇಲೆ ಪುನಃ ಕರ್ನಾಟಕ ಮೇಳ, ಕದ್ರಿ ಮೇಳ, ಹೀಗೆ ಒಟ್ಟು 10-50 ವರ್ಷಗಳವರೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿದಿದ್ದೇನೆ ಎಂದು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ನಾನು ತುಂಬ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ವೇದಿಕೆ ಇದು ಮಾತಾಡುವ ವೇದಿಕೆ ಅಲ್ಲ. ನನ್ನ ಕಥೆಯನ್ನು ಎಲ್ಲರೂ ಕೇಳಿ ತಿಳಿದವರೇ. ಆದರೆ ಇನ್ನೊಂದು ಮಾತು, ಯಕ್ಷಗಾನ ಕ್ಷೇತ್ರ ಹಾಳಾಗಲಿಲ್ಲ, ಒಳ್ಳೆಯದಾಗಿದೆ. ಯಕ್ಷಗಾನ ಕ್ಷೇತ್ರ ಇನ್ನೂ ಉತ್ತುಂಗಕ್ಕೆ ಏರ್ತದೆ ಎನ್ನುವಂಥ ಭರವಸೆ ನನಗಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವಂತಹ ಎಲ್ಲ ಕಲಾವಿದರಿಗೂ ನಾವು ನಂಬಿಕೊಂಡು ಬಂದಂತಹ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತನ್ನು ನೀಡಿ ಅವರನ್ನು ರಕ್ಷಿಸಲಿ ಎಂಬ ಹಾಗೆ ಯಕ್ಷ ಕಲಾಮಾತೆಯನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಯಕ್ಷಗಾನಂ ಗೆಳಿಗೆ. ಯಕ್ಷಾಂಬಿಕೆಯ ಸನ್ನಿಧಾನದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಯಕ್ಷಗಾನಕ್ಕೆ ಉತ್ತರೋತ್ತರವಾದಂತಹ ಉಜ್ವಲ ಭವಿಷ್ಯವಿದೆ. ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡದ್ದಕ್ಕೆ ಪ್ರೀತಿಪೂರ್ವಕವಾದಂತಹ ಹಿತನುಡಿಗಳನ್ನು ನೀಡಿದಂತಹ KH ದಾಸಪ್ರ ಇವರಿಗೆ ಪ್ರೀತಿಪೂರ್ವಕವಾದ ನಮನಗಳು. ಬಂಧುಗಳೇ, ಪ್ರತಿ ವರ್ಷ ನಮ್ಮ ತಲಪಾಡಿ ಯಕ್ಷೋತ್ಸವದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅರ್ಚಕರಾದಂತಹ ಗಣೇಶ್ ಭಟ್ ಪಂಜಾಳ ಹಾಗೂ ಅಲಂಕಾರಗುಡ್ಡೆ ಮಲರಾಯ ಧೂಮಾವತಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಜಯರಾಮ ಯಾನೆ ಅಂತ ಪೂಜಾರಿ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ವರ್ಷವೂ ಕೂಡ ಅವರಿಬ್ಬರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸುವಂತಹ ಕಾರ್ಯಕ್ರಮ. ಈ ಮೂಲಕವಾಗಿ ಶ್ರೀದೇವರಿಗೆ ಹಾಗೂ ಶ್ರೀ ದೈವಗಳಿಗೆ ಸಲ್ಲುವಂತಹ ನಮ್ಮ ಒಂದು ಪ್ರೀತಿಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಒಂದು ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳಿಕೊಳ್ಳುತ್ತಾ ಆ ಶ್ರೀದೈವಗಳ ಮತ್ತು ಶ್ರೀದೇವರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಸನ್ಮಾನ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದೇವೆ. ಗೌರವಪೂರ್ವಕವಾದಂತಹ ಗೌರವಾರ್ಪಣೆಯನ್ನು ಕ್ಷೇತ್ರದ ಅರ್ಚಕರಿಗೆ ಹಾಗೂ ದೈವಸ್ಥಾನದ ಅರ್ಚಕರಿಗೆ ಮಾಡುವುದರ ದ್ವಾರ ಸಾರ್ಥಕತೆಯನ್ನು ಹೊಂದಿದ್ದೇವೆ ಎನ್ನುವಂತಹ ಭಾವ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿದ್ದಾರೆ ಶ್ರೀ ರವೀಂದ್ರನಾಥ ಶೆಟ್ಟಿ, ದೊಡ್ಡಮನೆ ತಲಪಾಡಿ, ಆಡಳಿತ ಮುಕ್ತೇಶ್ವರರು, ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನ ಅಲಂಕಾರಗುಡ್ಡೆ. ಧಾರ್ಮಿಕ ಹಿನ್ನೆಲೆ ಇರುವವರು, ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಾ ಆ ದೈವಸ್ಥಾನದಲ್ಲಿ ದೈವಗಳ ಸೇವೆಯನ್ನು ಮಾಡ್ತಾ ಬರುವವರು ನಮ್ಮ ಪ್ರೀತಿ ಪಾತ್ರರು, ಗೌರವಾರ್ಹರು. ನಮ್ಮನ್ನುದ್ದೇಶಿಸಿ 2 ಹಿತನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿ ದೇವಿರನ್ನು ಭಕ್ತಿಳಿ ಸ್ತುತಿಸೊಂದು ಮಹಾಲಿಂಗೇಶ್ವರ ಪೆವ್ಲಾಲ್ದಿನ ಸಾನ್ನಿಧ್ಯೋಡು ಈರುವೆರು ಸತ್ಯೋಲು ಮಲರಾಯ ಜುಮಾದಿನ ಭಯಭಕ್ತಿಡು ಸ್ಮರಣೆ ಮಲ್ತೊಂದು ವೇದಿಕೆ ಹಿಡಿತಿನ ಚಿತ್ತನ ಮಾತ ಅತಿಥಿ ಗಣ್ಯರೇನು ಮನಸಾರೆ ಭಕ್ತಿದ ಪ್ರೀತಿದ ವಂದನೆಯನ್ನು ಅರ್ಪಣೆ ಮಲ್ತೊಂದು ಅವೇ ರೀತಿ ಇನ್ನಿತ ವೇದಿಕೆಡು ದಾಸಪ್ರಿಯು ಯಕ್ಷಗಾನ ಕಲಾವಿದೆ ಭಾರಿ ಪುರಾತನ ಉಂಡ ಎಂಕುಲು ಎಲ್ಲಿಪ್ಪನಾಗನೇ ಆರ್ನ ಯಕ್ಷಗಾನನು ಎಂಕುಲು ಆರೇನು ಅಂಜಿ ಗುರುತಿಸ ಹೊಂದಿತ್ತು ನಂಚಿತನ ವ್ಯಕ್ತಿ ಎಡ್ದೊಕ್ಕ ಮಲ್ಯಾನಗ ನಂಕಲ ತಿಳುವಳಿಕೆ ಬರೋಂದು ಬತ್ತನು ಅಂಚಾಯನ ಹಿಡ್ದವರ ಆ ಸಮಯವಡೆ ಎಡ್ಡೆ
ಪುದಾರ್ಕ್ಯದ ಅರ್ಥಧಾರಿ ಮಸ್ತ್ ನೆಟ್ಟು ನೆಟ್ಟು ಗುಲ್ಲೆಡು ದಯಬಂಡ ಇನಿದಾತ ದಿನೊಟ್ಟು ವೇದಗಳು ಶಾಸ್ತ್ರಗಳು ಪುರಾಣಗಳು ಉಪನಿಷತ್ತುನಗಳು ನರ್ಮದ ನಮ್ಮ ಮೂಲ ನಮ್ಮ ಹಿಂದೂ ಧರ್ಮಗೂ ಒಂಜಿ ವೇದಿಕೆ ಅಂತ ಪನ್ಪುನಂಚಿನ ಇತ್ತನ ಅವು ಐತೆ ರಾಮಾಯಣ ಮಹಾಭಾರತ ಅಂತ ಪನ್ಪುನಂಚಿತ್ತನ ಈ ಅಧ್ಯಾಯ ನಂಗೆ ನಮ್ಮ ಐನು ತೆರೆಯೊಂದು ಐನು ಯಕ್ಷಗಾನ ಮುಖಾಂತರ ಅವು ಇನಿ ಬಯಲಾಟ ಯಕ್ಷಗಾನ ತುಂಬು ಭಾರಿ ಅಪರೂಪಡು ಏರಾಳ ತೀರ್ನಕ್ಕಲು ಯಕ್ಷಗಾನ ಗೊಬ್ಬವನಿಂದ ಪನ್ಪುನಂಚಿತ್ತನ ವಿಷಯ ಇತ್ತನು ಇನಿದಾದ ಕಾಲೋಡು ಮಸ್ತ್ ಜನ ಐತ ಅಭಿರುಚಿತ್ತನಕಲು ಯಕ್ಷಗಾನನು ಮಲ್ಪ ಒಂದುಳ್ಳೇರು ಜನಕ್ಕಳಿಗೆ ನಮ್ಮ ಧರ್ಮದ ಪುರಾಣದ ಬಗ್ಗೆ ಮಸ್ತ್ ಐಟು ತೆರೆಯೋನ್ನಂಚಿತ್ತನ ವಿಷಯಲೇನು ನಂಗೆ ಇಂದೊಂಜಿ ತೆರೆಯೋನೇರೆ ಒಂಜಿ ವೇದಿಕೆ ಆತನು ದಯಬಣ್ಣ ನಮ್ಮ ಖಾಲಿ ನಮ್ಮ ಮನರಂಜನೆಗೆ ಐನ ಮೀಸಲಂದು ಬಂಡ ದೀಪನತ್ತು ನಿಜವಾದಾಂಡ ನಮ್ಮ ಧರ್ಮದ ಬಗ್ಗೆ ತೆರೆಯೋನ್ನಂಚಿತ್ತನ ನಂಗೆ ನಮ್ಮ ಧರ್ಮೋಡು ನಮ್ಮ ಎಂಚ ನಡಪೋಡು ಒಂದು ಪನ್ಪುನಂಚಿತ್ತನ ಒಂಜಿ ಮಾರ್ಗದರ್ಶನ ಕೊರ್ಪುನಂಚಿತ್ತನ ಒಂಜಿ ವೇದಿಕೆ ಅಂಚಾದು ಪುನಗ ಇನಿ ಇಂಕಲ್ನ ಅಲಂಕಾರ ಗುಡ್ಡದ ಮಲರಾಯ ಪಾತ್ರಿ ಅಂತ ಪೂಜಾರಿ ನಮಗೆ ಸಂತೋಷ ಇನಿತೆ ವರ್ಮನೆ ಇದೆ ವರ್ಷಡು ಈ ಯಕ್ಷೋತ್ಸವ ಅಂತ ಪನ್ಪುನಂಚಿತ್ತನ ಈ ಅತಿಥಿ ಕಲಾವಿರನ ಕೂಡುವಿಕೆಡು ಒಂಜಿ ಎಡ್ಡೆ ಒಂಜಿ ವೇದಿಕೆಯನ್ನು ಮಲ್ತೊಂದು ಒಂಜಿ ಅವಕಾಶವನ್ನು ಜನಕ್ಕಳಿಗೆ ಮಾತ ಎಡ್ಡೆಡ್ಡೆ ಕಲಾವಿದರನ್ನು ತೂಪುನಂಚಿತ್ತನ ವೇದಿಕೆ ನಿರ್ಮಾಣ ಮಲ್ತೊಂದು ಮಲ್ಪುನಂಚಿತ್ತನ ವ್ಯವಸ್ಥೆ ಮಲ್ತೊಂದುಲ್ಲಿ ಎಲ್ಲಿ ಪ್ರಾಯಡು ಈ ಒಂಜಿ ಎಡ್ಡೆ ಅಭಿಪ್ರಾಯ ದಯಪಂಡ ಯಕ್ಷಗಾನನು ಗೊಬ್ಬವನೇ ಮಾತ್ರತ್ ಗೊಬ್ಬಾದು ತೂಯಿನಯೆ ಕೇನ್ನಯ ಏರೇರು ಮಾತೈನು ಐಟು ಬೆಟ್ಟು ಅಭಿರುಚಿನ ಐತ ಎಡ್ಡೆ ಸತ್ವಲೇನು ತೆರೆಯೋಂಡೆನಾ ಅವು ಮಾತಾಯನ ಜೀವನ ಕೊಂಚ ದಾರಿ ದೀಪ ಆಪಣೊಂದು ಪನ್ಪುನಂಚಿತ್ತನ ಧರ್ಮ ರೀತಿ ಅವೇ ರೀತಿ ನಮ್ಮ ಇನಿ ಧರ್ಮನು ಪ್ರಚಾರ ಮಲ್ಪುನಂಚಿತ್ತನ ಒಂಜಿ ಈ ಯಕ್ಷಗಾನ ಕಲೆ ಅಂತ ಪನ್ಪುನ ನನಾತ್ ಕಾಲೋಡು ಒಂದು ಇಂಚೇನೆ ಗೊಬ್ಬರ ಅವಕಾಶ ಅಲ್ಲ ಇನ್ನೊಂಜಿ ಆಗ ಏರೇರು ಪ್ರೋತ್ಸಾಹ ಕೊಡ್ತೇನೆ ನನಾತ್ ಜನಕ್ಕಳು ಪ್ರೋತ್ಸಾಹ ಕೊರಡು ಅಂಚೆನೆ ಆಗ ಆ ಒಂಜಿ ಜ್ಞಾನೋದಯ ಸಮಯ ಪೂರ್ತಿಯಾದ ಬತ್ತದು ನೇನು ಮಲ್ತೊಂದು ನಿರಂತರ ವಾಡು ಪೋವಾಡು ಪಂಡದು ಆ ಪೆವ್ಲಾಲ್ದಿ ಅವೇ ರೀತಿ ಆ ಮಹಾಲಿಂಗೇಶ್ವರಿ ಅವು ಎಂಕಲ್ ನಂಬಿಂಚಿನ ಸತ್ಯೋಲು ಮಾತಾ ಬೆರಿಸಾಯ ಕೊರದು ಉಂತಾಡನ್ನು ಪಣೊಂದು ಅವಕಾಶ ಹೊಂದಿಸೊಂದು ರಡ್ಡು ಪಾತ್ರಣೆ ಅನ್ನುತ್ತಾರೆ ಯಕ್ಷಗಾನದ ಮೂಲಕವಾದ ಪುರಾಣ ಜ್ಞಾನನು ಪಡೆಗೊಂಡೆನಕ್ಕೆ ಸಹಕಾರ ಆಪುಂಡು ಪನ್ಪುನ ಮದಿಪುನು ಕೊರದು ಎಡ್ಡೆ ಆಶೀರ್ವಾದದ ನುಡಿನಂಚಿತ್ತನ ಶ್ರೀಯುತ ರವೀಂದ್ರನಾಥ್ ಶೆಟ್ಟಿ ದೊಡ್ಡ ಮನೆ ತಲಪಾಡಿ ಮೇರೆಗೆ ಪ್ರೀತಿಪೂರ್ವಕವಾಯಿನ ಸೊಲ್ಮೇಲು ಈ ಕ್ಷೇತ್ರದ ಆಡಳಿತನು ನಡಪ ಒಂದು ಬತ್ತಿನ ದೊಡ್ಡ ಮನೆತ ಶ್ರೀಯುತ ಟಿ ಐತಪ್ಪರೈಕ್ಲೇನೆ ಈ ಪೊರ್ತುಡು ಖಂಡಿತವಾದ ನಮ್ಮ ಸ್ಮರಣೆ ಮಲ್ತು ನೋಡು ದಯಪಂಡ ಇನಿತ ಈ ಒಂಜಿ ಕಾರ್ಯಕ್ರಮ ಮೂಲ ಆಪುಂಡ ಅವೆಟ್ಟು ಅರ್ಣವಾಯಿನಂಚಿತ್ತನ ಒಂಜಿ ವಿಶೇಷವಾಯಿನಂಚಿತ್ತನ ಕೊಡುಗೆ ಉಂಡು ಈ ಮಣ್ಣಿಗೆ ಆರು ಎಡೆಯನ ಕಲಾ ಸೇವೆಯನ್ನು ಮಲ್ತನಾರು ಶ್ರೀಯುತ ರವೀಂದ್ರನಾಥ್ ಶೆಟ್ಟಿ ದೊಡ್ಡ ಮನೆ ಬೇರೆ ಪುರ್ಲದ ಮದಿಪನ್ನು ಮದಿತೇರಿ ವೇದಿಕೆ ನನ್ನ ದುಂಬುಗು ನಾನು ಶ್ರೀ ಲೀಲಾಕ್ಷ ಬಿ ಕರ್ಕೇರ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ ತಮ್ಮ ಎರಡು ಹಿತನುಡಿಗಳನ್ನು ನುಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆದ ಮಿತ್ತಿದ್ದಿನ ಮಾತ ಗಣ್ಯರೇ ಸೇದಿನ ಸಭಿಕರೇ ಅವೇ ಇಂಥ ಈ ಯಕ್ಷಗಾನ ಪ್ರದರ್ಶನ ಮನ್ಪರೆ ಮಂತಿನ ಯಕ್ಷಮಿತ್ತ ಸೇವೆ ಬಳಗ ತಳಪಾಡಿದ ಮಾತ ಸದಸ್ಯರೇ ಮಾತೆಲ್ಲ ಉಡಲ್ಜಿಂದ ಸೊಲ್ಮೆ ಕೊರೊಂದುಲ್ಲೆ ಯಕ್ಷಗಾನ ಶ್ರೀಮಂತ ಕಲೆ ಒಂದು ಆಂಡ ಯಾನು ಸಂತೋಷ ಬಾರಿ ಮೆಚ್ಚುವೆ ದಯಪಂಡ ಆರು ಒರ್ಮ ವರ್ಷದಿಂಚಿ ನಿರಂತರ ಆರು ತೆರೆಮರೆ ಹಿಡಿತ್ತದು ಒಂಜಿ ಕಲೆ ಕೊಂಜಿ ಪ್ರೋತ್ಸಾಹ ಕೊರೊಂದುಲ್ಲೇರು ಯಾನ್ ಎಕ್ಕಡ್ಲಾರೇನು ತೂನ ಪಂಡೆ ಸ್ಟೇಜಿಗೆ ಬಲೆ ಪಂಡ ಸ್ಟೇಜಿಗೆ ಬರ್ಪುಜೇರು ದಯಪಂಡ ಫಸ್ಟ್ ಆರು ಮಾಡಿ ಆಫೀಸ್ ಬಂದಾಗ ಪಾತ್ರೆನಾಗ ಪಂಡೇರು ಎಂಕಲ್ನ ಹೊರ ಯಕ್ಷಗಾನ ಇನಿ ಮುಗಿಂಡ ಎಲ್ಲೆಡಿಂಚಿ ಎಂಕಲ್ನ ಸ್ಟಾರ್ಟ್ ಆಪುಂಡು ಪೂರ ಬರ್ಪಿನ ವರ್ಷದ ಯಕ್ಷಗಾನದ ರೂಪರೇಷೆ ಐಕ್ ಬೋಡಾಪಿನ ವ್ಯವಸ್ಥೆ ಐತ ಪುರ ಸೊ ಅಂಚದ ಉರಿಯ ಕಲಾವಿದೆ ಒಂಜಿ ಕಲಾ ಪ್ರೇಮಿ ವಾ ಟೈಪುಡು ಉಲ್ಲೇರು ಪಂದಾನಾಗ ಆರೇನು ತೂದು ಕಲ್ಪೋಡು ದಯಪಂಡ ಕಲೆತ ಮಿತ್ತಿ ನಮ್ಮ ಏತ್ ಅಭಿಮಾನ ಪ್ರೀತಿ ದೀಪಾನ ದೇವೇರು ಅತೇ ಮೆಚ್ಚುವರಿಗೆ ಇನ್ನು ಯಾವಲೋ ಆರಿಗೆ ಭಾರಿ ಸಂತೋಷ ದಿನ ದಾದ ಪಣ್ಣಾಣ ಆರು ನಮ್ಮೊಂದು ಬೈ ದಿನ ದೈವ ದೇವಸ್ಥಾನ ಮೊನ್ನೆ ಆಫೀಸಲ್ಲಿ ಬಂದ ಅವೇ ಪನ್ಯಾರು ಎನ್ನ ಊರುಡು ನಡಪುಂಡು ಎನ್ನ ದೇವಸ್ಥಾನದ ಒಟ್ಟ ನಡಪುನು ಮಾತೇರ್ನಲ್ಲ ಆಶೀರ್ವಾದ ಪಂಡ ಆರು ಎತ್ತು ಖುಷಿಟ್ಟು ಮಾತೇರ್ನ ಇನ್ವಾಲ್ವ್ ಮಂಡ್ಯಾರು ಬಂದು ಎನ್ನ ಊರ್ದ ಜೋಕುಲು ಎನ್ನ ಮಾತ ನೆರೆಕೆರೆದಕ್ಕಲು ಮಾತೆಲ್ಲ ಬತ್ತದ ಆಟ ತೂದು ಪೋದು ಒಂದು ಮಂದಿ ಪೇರು ಬಂದ ಖುಷಿ ಪಡುವೇರು ಬಂದಾನಾಗ ಅದ ನಿಕ್ಕಲ್ನ ಖುಷಿ ತೂದು ಆರು ಖುಷಿ ಪಡುವೆ ಅಂಚಾದು ಈ ಕಾರ್ಯಕ್ರಮ ಯಕ್ಷಗಾನ ಏತ್ ಓಲೋ ಲಾಪುಂಡ ಅಲ್ಪ ದೇವೇರ್ನ ಪೂರ್ಣತ ಅನುಗ್ರಹ ಇಪ್ಪುನ ಕ್ಷೇತ್ರ ಅಂಚಾದು ಇನಿ ಹಿಂಗೆ ದಾಸಪ್ಪರಾಯಿಗೆ ಸನ್ಮಾನಾನಾಗ ಅರೆಗೊಂಜಿ ಮಾಲೆ ಪಾಡಿನ ಅವಕಾಶ ಲಗಿತ್ತು ಕೊರೆ ದಾಪಂಡ ನಮ್ಮ ಯಕ್ಷಗಾನದ ಮಲ್ಲ ಹಿರಿಯ ಕಲಾವಿದೆ
ಯಕ್ಷಗಾನಗಾರನ ಸೇವೆಯನ್ನು ಅಪೂರ್ವ ಅವನ್ನು ಮದಪರಾಪಿಸಿ ಅಂಚೆನೆ ಬೊಕ ಹಿರಿಯರನ ಭಟ್ರುಲ್ಯರು ಆರ್ನ ವಿಷಯ ನೀತ್ಯ ಪನೋಲಿ ಆರು ಒಂಜಿ ಎಕಡೆ ಮಂಡ್ಯ ನಡೆದಾಡುವ ಮಂಜುನಾಥ ಆರೇನು ಒಂಜಿ ಗುರ್ತಿಸ್ಯಾರು. ಸೊ ಒಂದೊಂಜಿ ಆರು ಕಟ್ಟಿದಿನ ಈ ವಾಲನ್ನು ಒಂಜಿ ಊರು ದಕ್ಕಲೆಗೆ ಒಂಜಿ ಮಾತೆರೆಗ್ಲ ಒಂಜಿ ಉಪ್ಪಾಡು ಪಂಪಿನ ದೃಷ್ಟಿಡ್ ಆರು ಒಂಜಿ ಕಟ್ಟಿದು ಅವೇನು ಐಟಿದ ಆಲ ಫಲ ಬರ್ರ ಬಲ್ಲಿ ಅಕಲ್ನ ಪೂರ ಸಂತೋಷನೇ ಅಕಲ್ ಮದ್ಮೆ ಪೂರ ಆಂಡ ಅಕ್ಕಲೆ ಅವೇ ಎನ್ನ ಸಂತೋಷ ಪಂಪಿನ ಒಂಜಿ ಎಡ್ಡೆ ಗುಣ ಆಭಟನ. ಸೊ ಅಂಚಾದ ಬಗ್ಗೆ ಈರ್ನ ಆಶೀರ್ವಾದ ಇಂಚೆನೆ ಮಾತೆನೆಲ್ಲ ಮಿತ್ತುಪ್ಪಾಡು ಅಂಚಾದು ಇನಿ ಏನನ್ನ ಮುಲ್ಪ ಲೇದರ್ ರಡ್ಡು ಶಬ್ದ ಪಾತೆರೆ ದೇಪಂಡ ಕೂಡ ಪಾತೆರ್ನ ಪೋಂಡ ಯಕ್ಷಗಾನ ಕೂಡ ಲೇಟ್ ಆಪುಂಡು ನಿಖಲೆಗೆಲ್ಲ ಕಾಂಡೆತುನ ಕೂಡ ಆತು ಲೇಟ್ ಆಪುಂಡು ಅಂಚದು ದೇಪಂಡ ಇಡೀ ವರ್ಷದಾರೆ ಉಂಡೆಟು ಆತು ಕಲಾವಿದರೇ ನಾರೊಟ್ಟು ಮಂದೆ ಆತು ಕಲಾವಿದರನ ಪ್ರದರ್ಶನ ಉಂಡು ಅಂಚಾದು ಜಾಸ್ತಿ ಪಾತೆರ್ನೆ ಇಂಕ ಅವಕಾಶ ಮಂತು ಕೊರ್ತು ಎಡ್ಡಪ್ಪನ ಬೇಕೇನ ರಡ್ಡು ಪಾತೆ ಮಂತು ಪಿದೈವರುಡ್ಲ ಈ ಕಾರ್ಯಕ್ರಮ ಇನಿ ಇತೋ 1000 ಜನ ವೀಕ್ಷಣೆ ಮಲ್ತೊಂದುಲ್ಲೇರು ಪನ್ಪುನವು ನಂಗೆ ಪೆರ್ಮೆದ ವಿಚಾರ ಕರ್ಕೇರ್ ಎಡ್ಡೆ ಕಾರ್ಯಕ್ರಮನು ಅರ್ನ ವಾಹಿನಿಡ್ಲ ಕೊರ್ನಾರು ಇನ್ನಿತ ಈ ಕಾರ್ಯಕ್ರಮಕ್ಕೆ ಬರ್ತದ ಎಡ್ಡೆ ಮದಿಪು ಮದಿತನೇರಿಗೆ ಪ್ರೀತಿಪೂರ್ವಕವಾಯಿನ ಸುಲ್ಪೆಲಿನ ಸಂದಾವಂದುಲ್ಲ. ಮುಂದೆ ನಾನು ಶ್ರೀಯುತ ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಅಧ್ಯಕ್ಷರು, ಜಿಲ್ಲಾ ಭಜನಾ ಪರಿಷತ್ ಇವರಿಂದ 2 ಹಿತನುಡಿ. ಭಜನೆ ಇರುವಲ್ಲಿ ವಿಭಜನೆ ಇಲ್ಲ ಅಂತ ಹೇಳುವುದು ಗೊತ್ತು. ಮಹಾಗಣಪತಿ ದೇವಿಯರು ಅಪ್ಪೆ ತಲಪಾಡ್ದ ಅಪ್ಪೆ ಉಲ್ಲಾಲ್ದಿಗೆ ಅಡ್ಡಬೋರೊಂದು ವೇದಿಕೆ ಇಡುಪು ಅಂಚಿನ ಗುರುಕುಲೆಗೆ ಬೊಕ್ಕ ಪೂರ ಹಿರಿಯಕಲ್ನಗಳಿಗೆ ಅಡ್ಡಬೋರೊಂದು ಇನಿ ಯಕ್ಷಮಿತ್ರ ಸೇವಾ ಬಳಗ ತಲಪಾಡ್ದಕ್ಕಲು ವರ್ಮಣ ವರ್ಷ ಕರಿ ವರ್ಷಲ ಸಂತೋಷನ್ನೇ ಬಕೆಂಕ್ಲ ಆತ್ಮೀಯರಾಯನ ಸುಖೇಶ್ ಚೌಟಿಯರು ಪಂಡದು ಕರಿ ವರ್ಷ ಬರೀರಾಯ್ಜಿ ಈ ವರ್ಷ ದಾದನ ಅಪ್ಪ ಉಲ್ಲಾಲ್ ದಿನ ಈ ಜಾಗೆ ಎಡು ಬರ್ತದೆ ಈ ವೇದಿಕೆ ಎಡು ಒಂಜಿ ಉಪ್ಪುನ ಮಲ್ಲ ಭಾಗ್ಯ ಇದನ್ನು ಪಂಪಿನಕ್ಕೆ ನಾನು ಸುರುಕಾತ್ ಬಂದಲ್ಲ ಯಕ್ಷಗಾನ ಎಂಕಲ್ ನಮ್ಮ ಶೆಡ್ಡಿಡ್ ಹೆಂಗೆ ಇಲ್ಲಲ್ಲ ಯಕ್ಷಗಾನದ ನಿರಂತರ ಒಂದು ಕಟೀಲ್ದ ಅಪ್ಪ ಉಲ್ಲಾಲ್ ದಿನ ಯಕ್ಷಗಾನ ಪ್ರತಿ ವರ್ಷಲ ಇಲ್ಲ ಯಕ್ಷಗಾನ ಆವೊಂದುಂಡು ಇಂಚಿನ ಯಕ್ಷಗಾನ ಆವೊಂದಿಪ್ಪಾಡು ಒಲ್ಪ ಪುರ ಯಕ್ಷಗಾನಲ್ಲಿದೆ ಸಾಧಾರಣ ಮಟ್ಟಿಗೆ ಯಕ್ಷ ಉತ್ಸವ ಯಕ್ಷಗಾನ ಅಂಚ ಯಕ್ಷ ಕಲಾವಿದನಕಲು ಮಸ್ತ್ ಜನ ತಿಕ್ಕೊಂದುಲ್ಲೇರು ಅಂಚನೆ ಈ ತಲಪಾಡ್ಲ ಮೊಕಲೊಂಜಿ ಸಾಧನೆ ಒರ್ಮ ವರ್ಷೋಡು ನಿರಂತರವಾದ ಯಕ್ಷಗಾನ ಮಲ್ತೊಂದುಲ್ಲೇರು ಮಕ್ಕಳಿಗೆ ನನಾತ್ ದೇವೇರು ಶಕ್ತಿ ಕೊರಡು ಬಂದೊಂದು ಅಂಚನೆ ಯಾನು ಭಜನೆದ ಒಂಜಿ ಅಧ್ಯಕ್ಷ ನೆಟ್ಟು ಯಾನು ಭಜನೆದ ನಿನ್ನೆಟ್ಟು ಬಂದೊಂದಿಲ್ಲ ಪ್ರತಿ ಇಲ್ಲಡ್ಲ ಒಂಜಿ ಭಜನೆ ಮಲ್ತದು ನಮ್ಮ ಇಡೀ ಸಮಾಜದ ಒಂದು ಏಳಿಗೆಗೋಸ್ಕರ ನಮ್ಮ ಪ್ರತಿ ಬಯ್ಯದ ಪುರ್ತಾಡು ಏಪಲಾವು ನಮ್ಮ ಜೋಕ್ಲೇನು ಆ ಭಜನೆಗೆ ಒಂದು ತೊಡಗಿಸಾಗ ಪನ್ನೊಂದು ಭಜನೆದೇನೆ ನಮ್ಮ ಲಾಸ್ಟ್ ಟೈಮ್ ನಮ್ಮ ಕುಡ್ಲ ಲೀಲಾಕ್ಷ ಕರ್ಕಿರ ಉಳ್ಳೇರು ಆರು ಭಜನೆ ವಾರ ರೀತಿ ಮಲ್ಪನು ಪಂಡೊಂದು ಕರಿ ವರ್ಷದ ಒಂಜಿ ತೊಜಪದ್ದು ಕೊಡ್ತೇರು ಅಂಚನೆ ಈ ವರ್ಷ ಜೋಕುಲ್ನ ಒಂಜಿ ಸ್ಪರ್ಧೆ ದಿತ್ತೇರು ಸ್ಪರ್ಧೆ ದಾಯ ಬಂದಾಗ ಈ ಸ್ಪರ್ಧೆ ಭಜನೆಗೋಸ್ಕರ ಆಗ್ತಾವೆ ಅಂಡ ಭಜನೆ ಜೋಕುಲೆಗೆ ಒಂಚೂರು ಐಟಿ ಹುಮ್ಮಸ್ಸು ಬರಡು ಮನ್ಪಿನ ದೃಷ್ಟಿಡು ಆ ಭಜನೆದಿನ ದಿವೊಂದು ಇಡೀ ವಿಶ್ವಡವೇನು ತೊಯ್ಪದೇರು ಭಜನೆ ಪಂಪಿನ ಎಂಚಿನ ಅಂದು ಅಂಚ ಆ ಭಜನೆಗೆ ನಮ್ಮ ಅತಿ ಯಕ್ಷಗಾನಾಗ ನಮ್ಮ ಆಯ್ನಾತ ತೊಡಗಿಸೋದು ನಮ್ಮ ಇಲ್ಲದ ಜೋಕ್ಲೇನ ಅತಿ ಎಲ್ಪಲ ಏರ್ಲ ತಿಕ್ಕೆರಡ ತೊಡಗಿಸೋದು ಈ ಇಂಚಿನ ಕಾರ್ಯಕ್ರಮ ನನ್ನದು ಯಶಸ್ವಿ ಹಾಡು ಪಂಡೊಂದು ಎಂಗೆ ಇಡೆಗೆ ಅವಕಾಶ ಮಲ್ತಕೊರ್ನಕ್ಕೆ ನಾನು ತುಂಬರದ ಧನ್ಯವಾದ ಮಾತಾಡ ಮಲ್ಲ ಭಜನಾ ಅಖಂಡ ಸಪ್ತಾಹ ಕಾರ್ಯಕ್ರಮ ನಡತದ ಪ್ರತಿ ಜೋಕ್ಲೆಗೆ ಮುಲ್ಪ ಭಜನೆದ ತರಬೇತಿ ಕೊರಪುನಂಚಿನ ಕಾರ್ಯಕ್ರಮ ಆವೊಂದುಂಡು ಇನ್ನಿತ ಈ ಕಾರ್ಯಕ್ರಮಕ್ಕೆ ಬರ್ತದೆ ಎಂಕ್ಲೆಗೆ ಪೊರ್ಲುದ ಮದಿಪು ಮದಿತಿನ ಸಂತೋಷ್ ಶೆಟ್ಟಿ ಹೊಸಲಕ್ಕೆ ಮೇರೆಗೆ ಪ್ರೀತಿಪೂರ್ವಕವಾಯಿನ ಸೊಲ್ಮೇಲು ನನ್ನ ದೊಂಬುಗು ಶೋಭಕ್ಕ ಕಾರ್ಯಕ್ರಮಡಿಯಾನು ಪಾತಿರುಜಿಯನ್ನ ಪ್ರೀತಿಪೂರ್ವಕವಾಯಿನ ಆಶೀರ್ವಾದ ನಿಖಲ್ ನಮಿತ್ತು ಉಂಡು ಪಂಪಿನ ಪಾತಿರನು ಪಂಡೇರಿ
ಅಂಬುರ್ಹ ಯಕ್ಷಸದನ ಟ್ರಸ್ಟ್ ಪನ್ಪುನ ಮೂಲಕವಾದ ಯಕ್ಷಗಾನದ ಸೇವೆ ಇತ್ತೆಲ್ಲ ಅರ್ ಮಲ್ತೊಂದುಲ್ಲೇರು ಪೂಂಜೇರು ಇನಿ ಎಂಕಲ್ನ ಒಟ್ಟಿಗೆ ಹೆಜ್ಜೆರಡಲ ಪೂಂಜೇರ್ನ ಒಂಜಿ ಪೊರ್ಲುದ ಪಾತೆರ ಎಂಕಲ್ನ ಅಂಬುರ್ಹ ಅವು ಏಪಲ ನಿಂತ ನೀರಾಗಬಾರದು ಅಂಚಾದು ಮಾತಾರ್ನ ಶಿಷ್ಯವರ್ಗದಕ್ಲಿನ ಸೇರೊಂದು ನಿರಂತರವಾದ ಯಕ್ಷಗಾನ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಅರ್ನ ಬಹುಶಃ 2 ದಿನದ ತುಂಬಾರು ದುಬೈಗೆ ಪೋದು ಬತ್ತೇರು ಒಂಜಿ ಕಾರ್ಯಕ್ರಮಗೂ ಮಾನಿಷಾದ ಪ್ರಸಂಗ ದುಬೈಡ್ ಪ್ರದರ್ಶನ ಆಡು ಪೂಂಜೇರ್ನ ಪ್ರೀತಿ ನಮ್ಮ ಮಿತ್ತು ಉಪ್ಪಡ ಆಶೀರ್ವಾದ ಪಡೆದು ಪಂಡೊಂದು ಮುಂದಕ್ಕೆ ಅಧ್ಯಕ್ಷ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಅರ್ಚಕರಾದ ಪ್ರಧಾನ ಆಡಳಿತ ಮುಕ್ತೇಶ್ವರರಾದಂತಹ ಮೋಹನ್ ದಾಸ್ ರೈ ಸಾಂತೆಗುತ್ತು ಇವರು. ನಮನ್ ಕಾಪುದೀದು ಕಾಪುನ ಅಪ್ಪೆ ಉಲ್ಲಾಲ್ದಿಗ ಅಡ್ಡಬೂರೊಂದು ವೇದಿಕೆ ಉಪ್ಪುನ ಮಾತ ಹಿರಿಯರಿಗೆ ಗೌರವ ಸಲ್ಲಿಸ ಒಂದು ಸೇಡ್ದಿನ ಕಲಾಭಿಮಾನಿಲು ಮಾತೆರೆಲ ವಂದನೆ ಮಲ್ಪೆ. ಯಕ್ಷಗಾನ ಪನ್ಪುನವು ನಮ್ಮ ಕರಾವಳಿ ಭಾಗಡು ಒಂಜಿ 10,000 5,000 ವರ್ಷದ್ದು ನಡತು ಪೋತಿನ ಕತೆಕ್ಲೇನು ಮಹಾಕವಿಕುಲು ವ್ಯಾಸರಾದುಪ್ಪಡು, ಕುಮಾರವ್ಯಾಸ ಆದುಪ್ಪಡು, ವಾಲ್ಮೀಕಿ ಆದುಪ್ಪಡು ಅಕುಲು ಬರೆತೆರಡ ಐನು ನಮ್ಮ ಕಣ್ಣ ಎದುರು ಕೊನತದು ಯಕ್ಷಗಾನ ರೂಪಡು ನನಲ ನಮ್ಮ ಕಣ್ಣ ಎದುರು ಆ ಪಾತ್ರಗಳು ಬನ್ನಗ ಆ ಪಾತ್ರಗೂ ಜೀವೈಕೆಯನ್ನು ಕೊಡ್ದು ನಮ್ಮ ಯಕ್ಷಗಾನ ಕಲಾವಿದರು ಆದು ಪೋತನಕಲಾದುಪ್ಪು ಇತ್ತೆ ಉಪ್ಪುನಕಲಾದುಪ್ಪು ನನ್ನ ಬರ್ಪುನ ಅಕಲಾದುಪ್ಪು ಐನೊಂಜಿ ನಮ್ಮ ಕಣ್ಣ ಎದುರಿಗೆ ಆ ಮಹಾಭಾರತದ ಪಾತ್ರಗಳು ಆ ರಾಮಾಯಣದ ಪಾತ್ರಗಳು ಎಂಚ ಬತದ ನಮ ಆ ಕಾಲಡುಲ್ಲ ಅಂದು ಪನ್ಪುಣೆನಿ ತೆರಿಪಾದ ಕೊರನಂಚಿನ ಯಕ್ಷಗಾನ ಶಾಸ್ತ್ರೀಯವಾಯಿನ ಯಕ್ಷಗಾನಡು ದಾದ ಉಂಡು ದಾದ ಇಜ್ಜಿ ಪಂಡ ಐತ ಬಗ್ಗೆ ಮಸ್ತ್ ತೆರೆದಿನಕ್ಲಿಗೆ ಪನ್ಪೇರೆ ನಮ್ಮ ಸಾಮಾನ್ಯವಾದ ತೂಪುನ ಪ್ರೇಕ್ಷಕರು ಆಂಡಲ ನಂಗೆ ಆ ಕತೆಕ್ಕುಲು ನಂಗೆ ಐಟ್ಲ ನಮ್ಮ ಕರಾವಳಿ ದಕ್ಲೆಗೆ ನಮ್ಮ ತುಳುವೆರೆಗೆ ನಂಗೊಂಜಿ ಈ ಪುರಾಣದ ಪಾತ್ರಗಳು ಗೊತ್ತುಂತಿತ್ತನಾಂಡ ಐಕ್ ನೇರ ಕಾರಣ ಯಕ್ಷಗಾನ ಅಂಚಿತ್ತನ ಯಕ್ಷಗಾನ ಕಲಾವಿದರಿಗೆ ನನವರಯಾನ ಗೌರವ ಸಲ್ಲಿಸೋದು ಇನಿತ ಈ ವೇದಿಕೆಡು ಅಪ್ಪೆ ಉಲ್ಲಾಲ್ದಿನ ಈ ನಡೆಟ್ಟು ಒಂಜಿ ಗೌರವ ಸ್ವೀಕಾರ ಮಲ್ತನ ದಾಸಪ್ರೈಲ್ಗ್ಲೆಗ್ ನನಾತು ದೇವೇರು ಆರೋಗ್ಯ ಕೊರಡು ಪಂಡದು ಯಾನು ಕೇಳೊಂದುಲ್ಲ ಅಂಚೆನೆ ನಮ್ಮ ಇನಿ ಯಕ್ಷೋತ್ಸವ ತಲಪಾಡಿ ಯಕ್ಷೋತ್ಸವ ಶ್ರೀಯುತ ಸಂತೋಷ್ ಭಾರಿ ಒಂಜಿ ಜವಣಿ ಭಾರಿ ಒಂಜಿ ಯಕ್ಷಗಾನ ಇತ್ತದ ನಂಗೆ ಜವಣರಿಗೆ ಮಾತ ಬೇತೆ ನೆಟ್ಟ ಆಸಕ್ತಿ ಇತ್ತಂಡಲ್ಲ ಆ ಒಂಜಿ ಯಕ್ಷಗಾನದೇನು ಇತ್ತೆ ಒರ್ಂಬ ವರ್ಷೋಡ್ದಿಂಚಿ ನಡಪ ಒಂದು ಬತ್ತದು ಒಂದು ಸರಿ ಎಂಡ ಪಂಡೇರು ಒಂಜಿ 2 ತಿಂಗಳು ದುಂಬು ಡಾಕ್ಟ್ರೆ ನಮ್ಮ ಈ ಸರಿ ಯಕ್ಷಗಾನ ನಮ್ಮ ಕ್ಷೇತ್ರಡೆ ಮಲ್ಪಡು ಅಪ್ಪಾಗ ಎಂಡ ಮನಸ್ಸಿಲ್ಲಾಣ ಈ ತಲಪಾಡಿ ಯಕ್ಷೋತ್ಸವಗೂ ಒಂಜಿ ಸರಿಯಾಯ ತಲಪಾಡಿ ಪನ್ಪುನ ಪುದರ್ವ ಇದನ್ನ ಅವು ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕ್ಷೇತ್ರದೇ ಬೊಕ್ಕವು ತಲಪಾಡಿ ಮಲ್ದ ಗ್ರಾಮ ಮಾತಾಣ ಅಂಚಿನ ದೇವಿನ ನಡೆಟ್ಟು ಈ ಯಕ್ಷೋತ್ಸವ ನಡಪುನು ಇಂಚಿತ್ರ ಯಕ್ಷೋತ್ಸವ ನಡಪಾದ ಕೊರ್ಪುನಂಚಿನ ಅರೆಗೆ ನನಾತ್ ಆಯುರಾರೋಗ್ಯ ಭಾಗ್ಯ ಇಂಚಿನ ಕಾರ್ಯಕ್ರಮ ನಡಪುನೇನು ದೇವರು ನನಾತ್ ಒದಗಿಸಿದ ಕೊರಡು ಇಂಚಿನ ಇನಿಟ್ಟ ಈ ಯಕ್ಷಗಾನ ನೆಟ್ಟು ಕಲಾವಿದರು ಯಕ್ಷಗಾನದ ನೆನು ದೊಯ್ಪಾದ ಕೊರ್ನ ಕಲಾವಿದರಿಗೆ ಅಪ್ಪೆ ಉಲ್ಲಾಲ್ದಿ ನನಾತ್ ಆರೋಗ್ಯ ಭಾಗ್ಯನ ಕೊರಡು ಈ ಕ್ಷೇತ್ರಡು ನನಾತ್ ಯಕ್ಷಗಾನ ಸೇವೆಯಲ್ಲಿ ನಡತದು ಉಲ್ಲಾಲ್ದಿಗೆ ಭಾರಿ ಸಂತೋಷ ದೇವರಿಗೆ ಯಕ್ಷಗಾನ ಪನ್ಪುನ ಭಾರಿ ಪ್ರಿಯ ವಸ್ತುಗೆ ಅಂಚಾಂಡ ಈ ಬಾಕಿ ಮಾರ್ದ ಕಂಡೋಡು ಏತೋ ಎಕಡೆ ಪಂಡೇರು ಏತೋ ನಮ್ಮ ದುಂಬದ ಏತೋ ಕಲಾವಿದರು ನೆಟ್ಟು ಗೊಬುದು ಪೋತಿರು ಅಂಚ ಈ ನೆಟ್ಟದವರ ಈ ಯಕ್ಷೋತ್ಸವಗೂ ಬೈದಿನ ಮಾತೆರೆಗ್ಲ ಅತಿ ಯಕ್ಷೋತ್ಸವೋಡು ಭಾಗವಹಿಸಿನಾಗ್ಲಿಗೆ ಮಾತೆರೆಗ್ಲ ಸೊಲ್ಮ ಸಲ್ಲ ಒಂದು ಎನ್ನ 2 ಪಾತೆರನು ಮುಗಿಪು ಅವೇ ರೀತಿಡು ಎಡ್ಡ ರೀತಿಡು ಯಕ್ಷಗಾನದ ಸೇವೆ ಅವಡತ್ರ ಉವೇ ಪ್ರಕಾರದ ಕಲಾ ಸೇವೆನೇ ಮಲ್ಪೆರೆ ಕ್ಷೇತ್ರಡು ಅವಕಾಶನ ಮಲ್ತು ಕೊರೊಂದುಲ್ಲೇರು ಅರ್ನ ಬದುಕದ ಹಿನ್ನೆಲೆ ತುಂಡಲ ಅರ್ನ ತೀರ್ಥರೂಪೇರು ಎಡ್ಡ ರೀತಿದ ಪ್ರವಚನ ಕಾರ್ಯರಾದಿತ್ತೇರು ಸಾಂತ್ಯ ಗೊತ್ತುದ ಇಲ್ಲಿಡು ಎಡ್ಡೆ ಕಲಾವಿದರ್ನಕ್ಕೆಲ್ಲ ಇತ್ತೇರು ಪನ್ಪುನವು ಪೆರುಮೆದ ವಿಷಯ ಅಧ್ಯಕ್ಷೀಯ ನೆಲೆಟ್ ಎಡ್ಡೆ ಮದಿಪುನ ಮದಿತನಂಚಿತ್ತನ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯ ಗೊತ್ತು ಮೇರೆಗೆ ಪ್ರೀತಿಪೂರ್ವಕವಾಯಿನ ಸೊಲ್ಮೇಲು ಸದಾಶಿವ ಆಳ್ವೇರಿ ವೇದಿಕೆ ಬರ್ತದು ನಮ್ಮ ಗಣ್ಯರೇ ಹಿಡಿದು ಸಾಲು ಬೊಕ್ಕ ಸ್ಮರಣಿಕೆ ಸ್ವೀಕಾರವನ್ನು ಕೊಡೋದು ಕೇಳೋದಲ್ಲ. ನನದುಂಬುಗು ಇಂಗ್ಲ ಯಕ್ಷೋತ್ಸವ ಮಸ್ತ್ ಸಾಕಾರ ಕೊರಂಚಿನ ನಾರಾಯಣ ಕಜೆ ಮೇರೆಗ್ಲ ಸ್ಮರಣಿಕೆ ಹೊರದು ಸಾಲು ಪಾಡ್ದು ಗೌರವ ಚೋಡದು ವೇದಿಕೆ ಹಿಡಿದ ಗಣ್ಯರ ಕೇನೊಂದು ಅಂಚೆನೆ ಇಂಕ್ಲ ನಿತ್ಯಾನಂದ ಬಂಡರ್ ವೇದಿಕೆ ಬರ್ತದು
ಸ್ಮರಣಿಕೆ ಬಕ ಸಾಲು ಗಣ್ಯರ ಸ್ವೀಕಾರ ಮಾಡಿಕೊಡೋದು ಕೇಳೋದು. ಅಂಚನೆ ಇಂಗ್ಲ ಯುವಕ ಮಂಡಲದ ಅಧ್ಯಕ್ಷರಾಯಿನ ರಮೇಶ್ ಆಲ್ವೇರು ಸಂಘದ ಪರವಾದ ಬತ್ತದ ಸ್ಮರಣಿಕೆ ಬಕ ಸಾಲನ್ನು ಸ್ವೀಕಾರ ಮಲ್ಪಡೊಂದು ಕೇಳೋದಿಲ್ಲ. ರಮೇಶ್ ಆಲ್ವೇರು ಇಜ್ಜರಿನಿತ್ತನ್ನ ಸಂಘದ ಸದಸ್ಯರು ಏರಾಲ್ನ ಬತ್ತದು ವೇದಿಕೆ ಬತ್ತದು ಗೌರವವನ್ನು ಪಡೆಯಲು ಬಂದು ಕೇಳೋದಿಲ್ಲ. ಮಾಧವ ಆಲ್ವೇರು ವೇದಿಕೆ ಬತ್ತದು ಗೌರವವನ್ನು ಕೇಳೋದು. ಅಂಚನೆ ಎಂಗ್ಲ ಅಲಂಕಾರ ಗುಡ್ಡ ಸೇವಾ ಸಂಘದ ಅಧ್ಯಕ್ಷರಿತ್ತಂಡ ಅರ್ಲ ವೇದಿಕೆ ಬತ್ತದು ಸ್ಮರಣಿಕೆ ಸಾಲನ್ನು ಜೊತೆ ನೋಡಿ ಬಂದು ಕೇಳೋದು. ಶಿಶು ಮಂದಿರ ಕಿಣ್ಯ ನೇತ ಉಪಾಧ್ಯಕ್ಷರಾಯಿನ ಸುಧಾಕರ್ ಆಲ್ವೇರು ಆರು ವೇದಿಕೆ ಬರ್ತದೆ ಸಾಲ ಬಕ ಸ್ಮರಣಿಕೆಯನ್ನು ಸ್ವೀಕಾರ ಕೇಳೋದು. ತಲಪಾಡಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ತಲಪಾಡಿ ನೇತ ಅಧ್ಯಕ್ಷರಿತ್ತಂಡ ವೇದಿಕೆ ಬತ್ತು ಇದು ಸದಸ್ಯರಲ್ಲ ಏರಾಲ್ನ ಇತ್ತಂಡ ಸ್ವೀಕಾರ ಮಾಡ್ಕೊಂಡು. ರಾಜೇಶ್ ಗುಡ್ಡೆ ಮನೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದು ನಾವು ಮುಟ್ಟಿದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ದಯವಿಟ್ಟು ಸಂತೋಷ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀದೇವರ ಭಾವಚಿತ್ರ ಸ್ಮರಣಿಕೆಯಾಗಿ ಅತಿಥಿಗಳಿಗೆ ನೀಡಲ್ಪಡ್ತಾ ಇದೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ವೇದಿಕೆಯನ್ನು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಗೊಳಿಸ್ತಾ ಇದ್ದೇವೆ.